हरे कृष्ण माता जी। ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಕಾಣ್ತಾ ಇದೆ ಸ್ಕ್ರೀನ್. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तु ते। तप्तकाञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण माता जी। ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ತರಗತಿಗೆ ತಮಗೆ ಸ್ವಾಗತ ಎಲ್ಲರಿಗೂ. ಮೊಟ್ಟ ಮೊದಲು ಈ ಒಂದು ಚೈತನ್ಯ ಚರಿತಾಮೃತ ತರಗತಿಯನ್ನು ನಮಗೆ ಓದಲಿಕ್ಕೆ ಕೊಟ್ಟಿರತಕ್ಕಂತಹ ನಾಮನಿಷ್ಠ ಪ್ರಭುಜಿಯವರಿಗೆ ನನ್ನ ಹಾಗೂ ನಿಮ್ಮ ಪರವಾಗಿ ಅನಂತ ವಂದನೆಗಳು. ಹರೇ ಕೃಷ್ಣ. ಈಗ ನಾವು
ಸ್ವಲ್ಪ ಪ್ರೇಯರ್ ಮಾಡೋಣ, ಪ್ರಾರ್ಥನೆಯನ್ನು ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. 52ನೇ ಶ್ಲೋಕದಿಂದ ಇವತ್ತು ಮಾಡ್ತಕ್ಕಂಥದ್ದು. ಹರೇ ಕೃಷ್ಣ. ರಾಜಸೇವಾಹಯಾತನ ವಿಚಿತ್ರ ಪ್ರಕಾರ, ದಿವ್ಯ ಸಾಮಗ್ರಿ ದಿವ್ಯ ವಸ್ತ್ರ ಅಲಂಕಾರ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಅವ್ರು ಯಾರು ಬಂದಿಲ್ಲಲ್ಲ? ಅದೇ ಪ್ರವೀಣ ಮಾತಾಜಿ ಬಂದಿಲ್ಲ. ಓಕೆ ಹರೇ ಮಾತಾಜಿ, ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ರಾಜಸೇವಾಹಯಾತಃ ವಿಚಿತ್ರ ಪ್ರಕಾರ, ದಿವ್ಯ ಸಾಮಗ್ರಿ ದಿವ್ಯ ವಸ್ತ್ರಾಲಂಕಾರ. ರಾಜಸೇವಾ ರಾಜೋಚಿತವಾದ ಸೇವೆ, ಹಯ ಮಾಡಲಾಗುತ್ತದೆ. ತಾಹ ಅಲ್ಲಿ ವಿಚಿತ್ರ ಬಗೆಬಗೆಯ, ಪ್ರಕಾರ ಎಲ್ಲಾ ವಿಧದ, ದಿವ್ಯ ಆಧ್ಯಾತ್ಮಿಕ ಸಾಮಗ್ರಿ ಪರಿಕರಗಳು, ದಿವ್ಯ ಆಧ್ಯಾತ್ಮಿಕ ವಸ್ತ್ರ ಉಡುಪುಗಳು, ಅಲಂಕಾರ ಆಭರಣಗಳು. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಅಲ್ಲಿ ಗೋವಿಂದನಿಗೆ ಅನೇಕ ಬಗೆಯ ರಾಜೋಚಿತವಾದ ಸೇವೆಯನ್ನು ಸಲ್ಲಿಸಲಾಗುತ್ತದೆ. ಅವನ ವಸ್ತ್ರಭೂಷಣಗಳು, ಆಭರಣಗಳು ಹಾಗೂ ಇತರ ಪರಿಕರಗಳು ಸಕಲವು ಆಧ್ಯಾತ್ಮಿಕ ಸ್ವರೂಪದವು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಈಗ ನಿನ್ನೆ ನಾವು ನೋಡಿದ್ದೇವೆ, ವೃಂದಾವನದಲ್ಲಿ ಕಲ್ಪ ವೃಕ್ಷಗಳಿವೆ. ಆ ಕಲ್ಪ ವೃಕ್ಷದ ಮರದ ಕೆಳಗಡೆ ಒಂದು ಮಹಾನ್ ಯಾತ್ರಾ ಕೇಂದ್ರ ಇದೆ. ಅಲ್ಲಿ ಏನಿದೆ? ರತ್ನ ಖಚಿತವಾದ ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಯಾರು ಕೂತಿದ್ದಾರೆ? ನಂದ ಮಹಾರಾಜನ ಮಗ ಗೋವಿಂದನು ಕುಳಿತಿದ್ದಾನೆ. ಅವನು ಸಾಕ್ಷಾತ್ ಮನ್ಮಥನಂತೆ ಇದ್ದಾನೆ ಅಂತ ನಿನ್ನೆ ನೋಡಿದ್ದೇವೆ. ಅವನಿಗೆ, ಭಗವಂತನಿಗೆ ಯಾವಾಗಲೂ ರಾಜೋಚಿತ ಸೇವೆ ಅಲ್ವಾ ಕೃಷ್ಣನಿಗೆ? ಅವನಿಗೆ ರಾಜೋಚಿತವಾದ ಸೇವೆ, ಛತ್ರ ಚಾಮರ ಎಲ್ಲ ಸೇವೆ, ವಸ್ತ್ರಭೂಷಣ ಅಲಂಕಾರ ಎಲ್ಲ ಇದೆ. ಸೊ ಅವನಲ್ಲಿ ರಾಜೋಚಿತ ಭಗವಂತನಿಗೆ ಸೇವೆ ಮಾಡಲಿಕ್ಕೆ ತುಂಬ ಜನ ಇರ್ತಾರೆ ಅಲ್ವಾ? ಆಮೇಲೆ ಅವನ ವಸ್ತ್ರಗಳು, ಅವನ ಆಭರಣಗಳು, ಅವನ ಇತರ ಪರಿಕರಗಳು ಎಲ್ಲವೂ ಚೇತನ. ಚೇತನ ಅಂತಂದರೆ ಎಲ್ಲವೂ ಕೂಡ ಅವರು ಸೇವೆ ಮಾಡ್ತಾ ಇದ್ದಾರೆ, ಜಡ ಅಲ್ಲ. ಈಗ ನಾವು ಹಾಕಿರುವ ವಸ್ತ್ರ ಬಟ್ಟೆ ಎಲ್ಲ ಜಡ ಅಲ್ವಾ? ಹೌದು ಮಾತಾಜಿ. ಆದರೆ ಭಗವಂತನ ವಸ್ತ್ರ, ಆಭೂಷಣ, ಆಭರಣ, ಇತರ ಪರಿಕರಗಳು ಎಲ್ಲವೂ ಕೂಡ ಅವು ಪರಿಕರ ಅಂದ್ರೇನು ಮಾತಾಜಿ? ಪರಿಕರ ಅಂದ್ರೆ ಅವನಿಗೆ ಸಂಬಂಧಪಟ್ಟ ವಸ್ತು, ಎಲ್ಲ ವಸ್ತುಗಳು. ಸರಿ ಸರಿ.
ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ವಸ್ತು ಇರಲಿ ಅವೆಲ್ಲವೂ ಚೇತನ. ಎಲ್ಲವೂ ಕೂಡ ಆಧ್ಯಾತ್ಮಿಕ ಸ್ವರೂಪದ್ದು. ಈಗ ಮುಂದಿನ ಶ್ಲೋಕ ನೋಡೋಣ. ಸಹಸ್ರ ಸೇವಕ ಸೇವಾ ಕರೆ ಅನುಕ್ಷಣ, ಸಹಸ್ರ ವದನೆ ಸೇವಾ ನಾಯ ವರ್ಣನ. ಓದಿ ಮಾತಾಜಿ. ಓದಿಸಿ ಮಾತಾಜಿ, ಗೊತ್ತಾಗ್ತಾ ಇಲ್ಲ. ಸಹಸ್ರ ಸೇವಕ ಸೇವಕರೇ ಅನುಕ್ಷಣ, ಸಹಸ್ರ ವದನೆ ಸೇವನಾಯ ವರ್ಣನ. ಅರ್ಥ ಜಯಲಕ್ಷ್ಮಿ ಮಾತಾಜಿ, ಪ್ರವೀಣ ಮಾತಾಜಿ ಬರೋ ತನಕ ಹೆಸರು ಹೇಳಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಸೇವಕ ಆಳುಗಳು, ಸೇವಾ ಪರಿಚಾರಕ, ಕರೆ ಮಾಡುತ್ತಾರೆ, ಅನುಕ್ಷಣ ಪ್ರತಿಕ್ಷಣವು, ಸಹಸ್ರ ಸಾವಿರಾರು, ವದನೆ ಬಾಯಿಗಳು, ಸೇವಾ ಅಲ್ಲಿನ ಸೇವಾ ವೈಭವವನ್ನು ನಾ ಸಾಧ್ಯವಿಲ್ಲ, ಯಯ ಆಗುವ ವರ್ಣನೆ ಬಣ್ಣನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋವಿಂದನ ದೇಗುಲದಲ್ಲಿ ಸಹಸ್ರಾರು ದಾಸ ದಾಸಿಯರು ಪ್ರಭುವಿಗೆ ಸದಾ ಭಕ್ತಿಪೂರ್ವಕ ಸೇವೆ ಸಲ್ಲಿಸುತ್ತಾರೆ. ಅಲ್ಲಿನ ಸೇವಾ ವೈಭವವನ್ನು ವರ್ಣಿಸಲಿಕ್ಕೆ ಒಬ್ಬನಿಗೆ ಎಷ್ಟು ಬಾಯಿಗಳಿದ್ದರೂ ಸಾಕಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ದೇವಸ್ಥಾನ, ಗೋವಿಂದನ ದೇವಸ್ಥಾನದಲ್ಲಿ ಸೇವೆ ಮಾಡ್ಲಿಕ್ಕೆ ಸಾವಿರಾರು ದಾಸದಾಸಿಯರಿದ್ದಾರೆ. ನಾ ಮುಂದೆ ತಾ ಮುಂದೆ ಅಂತ ಸೇವೆ ಸಲ್ಲಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನ ನಾವು ಬ್ರಹ್ಮ ಸಮಿತಿಯಲ್ಲೂ ಕೂಡ ಇದರ ವರ್ಣನೆ ಇದೆ, ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಅಲ್ವಾ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಚಿಂತಾಮಣಿ ಪ್ರಕರ ಸದ್ಮಷು ಕಲ್ಪವೃಕ್ಷ ಲಕ್ಷಾವೃತೇಷು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನಿಗೆ ಯಾವಾಗಲೂ ಸೇವೆ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ, ದಾಸದಾಸಿಯರು. ಸಹಸ್ರಾರು ಲಕ್ಷಾಂತರ ದಾಸದಾಸಿಯರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಯಾವಾಗಲೂ ಸದಾ ಭಕ್ತಿಪೂರ್ವಕ ಸೇವೆ ಮಾಡ್ತಾ ಇರ್ತಾರೆ ಭಗವಂತನದು. ಸೊ ಆ ಸೇವೆ ವೈಭವೋಪೇತವಾಗಿ ನಡೀತದೆ ಅಂತೆ. ಇಷ್ಟು ವೈಭವೋಪೇತವಾಗಿ ಆ ಸೇವೆ ನಡೀತದೆ ಅಂದರೆ ಅದನ್ನು ನಾವು ಆ ಸೇವೆಯನ್ನು ವರ್ಣನೆ ಮಾಡಲಿಕ್ಕೆ ಸಾವಿರಾರು ಬಾಯಿ ಇದ್ರೂ ಸಾಕಾಗೋದಿಲ್ಲಂತೆ. ನೋಡಿ, ಭಗವಂತನ ಆ ಸೇವೆಯ ವರ್ಣನೆ, ಭಗವಂತನ ವರ್ಣನೆ ಮಾಡಲಿಕ್ಕೂ ಸಾವಿರಾರು ಅನಂತ ದೇವ ಶೇಷನಾಗ ಸಾವಿರಾರು ಬಾಯಿಗಳಿದೆ, ನಾಲಿಗೆಗಳಿದೆ. ಆ ನಾಲಿಗೆಗಳಿಂದ ಕೋಟ್ಯಾಂತರ ವರ್ಷದಿಂದ ಭಗವಂತನನ್ನು ಅವನು ಹೊಗಳ್ತಾ ಇದ್ದಾನೆ. ಇದು ಮುಗಿಯುವುದೇ ಇಲ್ಲಂತೆ. ಅನಾದಿ ಕಾಲಸ್ಯ ಅನಂತ ಕಾಲ ತಕ್ಕ ಅವನ ವರ್ಣನೆ ಮಾಡ್ತಾ ಇದ್ದಾನೆ. ಅದೇ ರೀತಿ ಭಗವಂತನ ಸೇವಾ ವೈಭವವನ್ನು ವರ್ಣಿಸಲಿಕ್ಕೆ ಒಬ್ಬನಿಗೆ ಎಷ್ಟು ಸಾವಿರ ಬಾಯಿ ಇದ್ರೂ ಸಾಕಾಗೋದಿಲ್ಲ. ಅಂದರೆ ಆ ವೈಭವ ಎಷ್ಟಿರ್ಬೋದು ಅಂತ ನಾವು ಇಮೇಜಿನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಆ ರೀತಿ ಅಷ್ಟು ವೈಭವೋಪೇತವಾಗಿ ಭಗವಂತನ ಸೇವೆಯಲ್ಲಿ ನಡೀತಾ ಇರ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಅಂದರೆ ಭಗವಂತನ ಅವನ ವೈಭವವನ್ನು ನಾವು ಈ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಾಯಿಂದ. ನಮಗೆ 1000 ಬಾಯಿ ಇದ್ರೂ ಸಾಕಾಗೋದಿಲ್ಲ, ಅಷ್ಟು ವರ್ಣನೆ ಅವನಿಗೆ, ಅಷ್ಟು ಸೇವೆ, ಅಷ್ಟು ವೈಭವೋಪೇತವಾಗಿ ನಡೀತಾ ಇದೆ. 54ನೇ ಶ್ಲೋಕ ನೋಡೋಣ. ಸೇವಾರಾಧ್ಯಕ್ಷ ಶ್ರೀ ಪಂಡಿತ ಹರಿದಾಸ ತಾಂದ್ರಾಯಶಃ ಗುಣ ಸರ್ವ ಜಗತೆ ಪ್ರಕಾಶ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಸೇವಾರಾಧ್ಯಕ್ಷ ಶ್ರೀ ಪಂಡಿತ ಹರಿದಾಸ ತಾನ್ರಾಯಶ ಗುಣ ಸರ್ವ ಜಗತೆ ಪ್ರಕಾಶ. ಸೇವಾರ ಸೇವೆಯ ಅಧ್ಯಕ್ಷ, ಮುಖ್ಯ ಪುರೋಹಿತ ಶ್ರೀ ಪಂಡಿತ ಹರಿದಾಸ, ಹರಿದಾಸ ಪಂಡಿತರು, ತಾನ್ರ ಅವರ ಯಶ ಕೀರ್ತಿ ಗುಣ ಸಲ್ಲಕ್ಷಣಗಳು ಸರ್ವ ಜಗತೆ ಇಡೀ ಜಗತ್ತಿನಾದ್ಯಂತ ಪ್ರಕಾಶ ಹಬ್ಬಿವೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಹರಿದಾಸ ಪಂಡಿತರು ಆ ದೇಗುಲದ ಪ್ರಧಾನ ಅರ್ಚಕರು.
ಅವರ ಸದ್ಗುಣಗಳ ವಿಚಾರ ಹಾಗೂ ಕೀರ್ತಿಯ ವ್ಯಾಪಕತೆಯನ್ನು ಇಡೀ ಜಗತ್ತು ಬಲ್ಲುದು. ಭಾವಾರ್ಥ: ಶ್ರೀ ಹರಿದಾಸ ಪಂಡಿತರು ಶ್ರೀ ಅನಂತ ಆಚಾರ್ಯರ ಶಿಷ್ಯರು. ಅನಂತ ಆಚಾರ್ಯರಾದರೂ ಗದಾಧರ ಪಂಡಿತರ ಶಿಷ್ಯರು. ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಸೊ ಆ ಗೋವಿಂದನ ದೇಗುಲ, ಸೊ ಆ ಗೋವಿಂದನ ದೇಗುಲದಲ್ಲಿ ಪ್ರಧಾನ ಅರ್ಚಕರು ಇದ್ದಾರೆ. ಅವರ ಹೆಸರು ಶ್ರೀ ಹರಿದಾಸ ಪಂಡಿತರು ಅಂತ ಹೇಳ್ತಾರೆ. ಆ ಹರಿದಾಸರ ಪಂಡಿತರ ಸದ್ಗುಣ ಎಷ್ಟಿತ್ತಂದ್ರೆ ಇಡೀ ಜಗತ್ತಿಗೆ ಅವರ ಕೀರ್ತಿ ಹರಿತಾ ಇತ್ತಂತೆ, ಹರಡಿಬಿಟ್ಟಿತ್ತು ಅವರ ಕೀರ್ತಿ. ನೋಡಿ, ಒಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಿದ್ರೆ ಅವನ ಕೀರ್ತಿ ಎಲ್ಲಿವರೆಗೆ ಹಬ್ಬಬಹುದು? ಹರೇ ಕೃಷ್ಣ. ಭೌತಿಕದಲ್ಲಿ ಏನಾದ್ರು ಸಾಧನೆ ಮಾಡಿದ್ರೆ ಆ ಆಧ್ಯಾತ್ಮಿಕದವರೆಗೂ ಹಬ್ಬಬಹುದು ಮಾತಾಜಿ. ಭೌತಿಕ ಸಾಧನೆಯಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತದೆಯಾ ಕೀರ್ತಿ? ಇಲ್ಲ ಹೌದು ಮಾತಾಜಿ. ಮಾತಾಜಿ. ಭೌತಿಕ ಹೋಗುತ್ತೆ ಸಾಧನೆ, ಮಾತಾಜಿ. ಭೌತಿಕದಲ್ಲಿ ಏನಾದ್ರೂ ಸಾಧನೆ ಮಾಡಿದರೆ ಅಲ್ಲಿಗೆ ಹೋಗಲ್ಲ ಮಾತಾಜಿ. ಅದು ಆಧ್ಯಾತ್ಮಿಕವಾಗಿ ಮಾಡಿದ್ರೆ ಹೋಗುತ್ತೆ. ಹೋಗೋದಿಲ್ಲ ಮಾತಾಜಿ. ಒಬ್ಬರೇ ಹೇಳಿ, ಭೌತಿಕ ಲೋಕದಲ್ಲಿ ಯಾರಾದ್ರೂ ಒಬ್ರು ದೊಡ್ಡ ಕ್ರಿಕೆಟ್ ಅಲ್ಲಿ ದೊಡ್ಡ ಹೆಸರು ತಗೊಳ್ತಾರೆ, ಒಬ್ರು ಸಿನಿಮಾ ತಾರೆಯರು ಇರ್ತಾರೆ, ಅಥವಾ ಯಾವ್ದಾದ್ರು ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಅವನ ಹೆಸರು ಎಲ್ಲಿವರೆಗೆ ಹೋಗ್ತದೆ? ಪೇಪರ್ ಒಬ್ರೇ ಮಾತಾಡ್ಬೇಕು. ಹರೇ ಕೃಷ್ಣ. ಏನೋ ಒಂದ್ ಸ್ವಲ್ಪ ಮಾತಾಜಿ, ಮುಗ್ದೋಗುತ್ತೆ ಮಾತಾಜಿ. ಶಾಶ್ವತ ಇಲ್ಲ ಅದು. ಶಾಶ್ವತ ಇಲ್ಲ. ಸೊ ಹಾಗಾಗಿ ಕೇಳ್ತಾ ಇದೆಯಾ ನಾನು? ಹರೇ ಕೃಷ್ಣ. ಹೇಳ್ತಿದೆ ಮಾತಾಜಿ. ಕೇಳ್ತಾ ಇದ್ದೀನಿ. ಹಾ, ಅದು ಶಾಶ್ವತ ಅಲ್ಲ. ಎಷ್ಟೋ ಸ್ವಲ್ಪ ಅಂದ್ರೆ ಒಂದು ದೇಶಕ್ಕೆ ಗೊತ್ತಾಗ್ಬೋದು, ಮತ್ತೊಂದು ದೇಶಕ್ಕೆ ಗೊತ್ತಾಗ್ಬೋದು. ಇಲ್ಲಿ ಜಗತ್ತು 14 ಲೋಕಕ್ಕೂ ಮೀರ್ತದೆ ಅದು. ಇಡೀ ಜಗತ್ತು ಅಂದ್ರೆ ಭಗವಂತನ ಭಕ್ತರ ಸದ್ಗುಣಗಳು ಹೇಗೆ ಅಂದ್ರೆ ಅವರ ಕೀರ್ತಿ, ಭಕ್ತನ ಕೀರ್ತಿ ಅಷ್ಟು ದೂರ ಹಬ್ಬುತ್ತದೆಯಂತೆ. ಈಗ ಅಂಬರೀಷ ಮಹಾರಾಜರ ಕೀರ್ತಿ ಎಲ್ಲಿವರೆಗೆ ಹಬ್ಬಿತ್ತು? 3 ಲೋಕಗಳಿಗೂ. 3 ಲೋಕಗಳಿಗೆ ಹಬ್ಬಿತ್ತು. ಆ ತರ ಆ ಕೀರ್ತಿಯನ್ನ ಭೌತಿಕದಲ್ಲಿ ಯಾರಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಆಗಲ್ಲ ಮಾತಾಜಿ. ನಮ್ಮ ಲೋಕದಲ್ಲಿ ಭೂಮಿ ಮೇಲೆ ಯಾರಿಗಾದ್ರೂ ಗೊತ್ತಾಗ್ಬೋದು, ಆದ್ರೆ 14 ಲೋಕಕ್ಕೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಇಲ್ಲ. ಅದಕ್ಕೆ ಅವರ ಮೇಲೆ ಸ್ವಲ್ಪ ಅಸೂಯೆ ಆಗಿ ಬರ್ತಾರೆ ದುರ್ವಾಸರು ಅಲ್ವಾ? ಹೌದು ಮಾತಾಜಿ. ಸೊ ಇಲ್ಲಿ ಏನಾಗಿದೆ, ಹರಿದಾಸ ಪಂಡಿತರು ಅಂತ ದೇಗುಲ, ಗೋವಿಂದನ ದೇಗುಲ, ಅದರ ಅಧ್ಯಕ್ಷರು, ಪ್ರಧಾನ ಅರ್ಚಕರು. ಅವ್ರು ಇಷ್ಟು ಒಳ್ಳೆಯ ಗುಣ ಅಂತಂದ್ರೆ ಅವರ ಗುಣ, ಅವರ ಕೀರ್ತಿ ಇಡೀ ಜಗತ್ತನ್ನೇ ಹಬ್ಬಿತ್ತು. ಸೊ ಹಾಗಾಗಿ ಒಬ್ಬ ಭಗವತ್ ಭಕ್ತನ ಕೀರ್ತಿ, ಭಗವಂತ ಭಕ್ತನಿಗೆ ಯಾವಾಗ್ಲೂ ಕೀರ್ತಿ ಬೇಕಾಗ್ಲಿಲ್ಲ ಅಲ್ವಾ? ಮಾನ ಪೂಜೆ ಪ್ರತಿಷ್ಠೆ ಬೇಕಾ ಭಕ್ತನಿಗೆ? ಬೇಡ. ಸೊ ಭಕ್ತನಿಗೆ ಮಾನ ಪೂಜೆ ಪ್ರತಿಷ್ಠೆ ಬೇಡ. ಆದರೆ ಭಗವಂತ ಏನ್ ಮಾಡ್ತಾನೆ? ಭಕ್ತರ ಆ ಒಂದು ಶುದ್ಧ ಭಕ್ತರ ಆ ನಡತೆ, ಅವರ ಸದ್ಗುಣ, ಅವರ ಕೀರ್ತಿಯನ್ನು ಇಡೀ ಜಗತ್ತಿನ ಎಲ್ಲ ಹರಡುವಾಗೆ ಭಗವಂತ ಮಾಡ್ತಾನೆ ಅಲ್ವಾ? ಹೌದು. ಅದನ್ನ ನಾವು ಅಂಬರೀಷ್ ಮಹಾರಾಜರ ವಿಚಾರದಲ್ಲಿ ಕೇಳಿದ್ದೇವೆ ಅಲ್ವಾ? ಈಗ ಶ್ಲೋಕ 55ಕ್ಕೆ ಹೋಗೋಣ. ಸುಶೀಲ ಸಹಿಷ್ಣು ಶಾಂತವದನ್ಯ ಗಂಭೀರ ಮಧುರ ವಚನ ಮಧುರ ಚೇಷ್ಟ ಮಹಾಧೀರ. ಚಿತ್ರಮೋಹಿನಿ ಮಾತಾಜಿ ಓದಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 55 ಮಾತಾಜಿ. 55. ಸುಶೀಲ ಸಹಿಷ್ಣು ಶಾಂತ ವದಾನ್ಯ ಗಂಭೀರ ಮಧುರ ವಚನ ಮಧುರ ಶ್ರೇಷ್ಠ ಮಹಾಧೀರ. ಸುಶೀಲ ಸದ್ಭರ್ತನೆಯುಳ್ಳ, ಸಹಿಷ್ಣು ಸಹನಶೀಲ, ಶಾಂತ ನಿರುಮ್ಮಳ ಮನಸ್ಸಿನವರು, ವಧಾನ್ಯ ಉದಾರ ಚರಿತರು, ಗಂಭೀರ ಹೆಚ್ಚು ಮಾತಿನವರಲ್ಲ, ಮಧುರ ವಚನ ಸವಿ ನುಡಿಗಳನ್ನಾಡುವರು, ಮಧುರ ಶ್ರೇಷ್ಠ ಸವಿನಡತೆಯವರು, ಮಹಾಧೀರ ಸಂಪೂರ್ಣ ವಿನೀತ. ಅನುವಾದ:
ಶ್ರೀ ಹರಿದಾಸ ಪಂಡಿತರದು ಮೃದು ವ್ಯಕ್ತಿತ್ವ. ಅವರು ಸಹನಶೀಲರು, ಉದಾರ ಚರಿತರು ಹಾಗೂ ಗಂಭೀರ ಸ್ವಭಾವದವರು, ಮಧುರ ವಚನಗಳನ್ನಾಡುವವರು, ನಡೆಯಲ್ಲಿ ವಿನಮ್ರತೆಯುಳ್ಳವರು ಆದ ವ್ಯಕ್ತಿ ಇವರಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸೊ ಚೈತನ್ಯ ಚರಿತಾಮೃತದಲ್ಲಿ ಇಲ್ಲಿ ಪಂಡಿತ ಹರಿದಾಸರ ವರ್ಣನೆ ಬರ್ತಾ ಇದೆ. ಪಂಡಿತ ಹರಿದಾಸರು ಇಂತಹ ಒಂದು ಭಕ್ತರ ಗುಣಗಳಲ್ಲಿ, ಅವರು ಶುದ್ಧ ಭಕ್ತರು, ಅವರ ಗುಣ ಎಷ್ಟು ವರ್ಣನೆ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯರು ವರ್ಣನೆ ಮಾಡ್ತಾ ಇದ್ದಾರೆ. ಅವರು ಯಾರು? ಸುಶೀಲ. ಸುಶೀಲ ಅಂದ್ರೆ ಒಳ್ಳೆಯ ಗುಣ, ಒಳ್ಳೆಯ ವರ್ತನೆ ನೋಡಿ. ಒಬ್ಬರ ವರ್ತನೆ ನಮಗೆ ಅವರ ಬಿಹೇವಿಯರ್ ಇಂದನೇ ಅವ್ರು ಯಾವ ತರ ಮನುಷ್ಯರು ಅಂತ ಗೊತ್ತಾಗತ್ತೆ ಅಲ್ವಾ, ಅವ್ರ ಜೊತೆ ಒಡನಾಡಿದರೆ. ಹರೇ ಕೃಷ್ಣ. ಹೌದು ಮಾತಾಜಿ. ಸನ್ನಡತೆ, ಒಳ್ಳೆ ನಡತೆ ಇದ್ದವರು. ಆಮೇಲೆ ಅವರು ಸಹಿಷ್ಣುಗಳು, ಅಂದ್ರೆ ತುಂಬಾ ಸಹನೆ ಹೇಳೋದು ತುಂಬಾ ಬೇಕಾಗತ್ತೆ ಮನುಷ್ಯ ಜನ್ಮದಲ್ಲಿ ಅಲ್ವಾ. ಆ ಸಹನೆ, ತುಂಬಾ ಒಳ್ಳೆಯ ಸಹನಶೀಲರಾಗಿದ್ರಂತೆ ಅವರು. ಮತ್ತೆ ಶಾಂತ ಸ್ವಭಾವ, ಅಂದ್ರೆ ಯಾವಾಗಲೂ ಮನಸ್ಸು ಕಲಕುವುದಿಲ್ಲ, ಶಾಂತವಾದ ಸ್ವಭಾವ. ಆಮೇಲೆ ಗಂಭೀರ ಸ್ವಭಾವ, ಅಂದ್ರೆ ಚೆಲ್ಲ ಅಲ್ಲ ಅಲ್ವಾ. ಕೆಲವರು ಚೆಲ್ಲಾಗಿರ್ತಾರೆ ಅಲ್ವಾ, ಆ ಥರ ಅಲ್ಲ. ಗಂಭೀರ, ತುಂಬಾ ಗಂಭೀರ ಸ್ವಭಾವ ಅಂದ್ರೆ ಯಾರ ಜೊತೆಗೂ ಹೆಚ್ಚು ಸಲಿಗೆಯಿಂದ ಇರೋದಲ್ಲ, ಗಂಭೀರ ಸ್ವಭಾವ. ಆಮೇಲೆ ಅವರು ಮಧುರ ವಚನ, ಅವರು ಮಾತಾಡಿದ್ರೆ ಬಹಳ ಥರ ಸ್ವೀಟ್ ಅಂತೆ ಮಾತು ಅವ್ರದ್ದು. ತುಂಬ ಕೆಲವರು ಮಾತುಗಳು ಹಾಗಿರುತ್ತೆ ಅಲ್ವಾ, ಸವಿನುಡಿ. ಸವಿನುಡಿಗಳನ್ನು ಆಡ್ತಾ ಇದ್ರು. ಮತ್ತೆ ಅವರ ಮಧುರ ಚೇಷ್ಟೆ, ಸವಿನಡತೆಯುಳ್ಳವರು. ಅವರ ನಡತೆ ಕೂಡ ತುಂಬ ಚೆನ್ನಾಗಿತ್ತಂತೆ. ಮತ್ತೆ ಅವರ ಕ್ರಿಯೆಗಳು ಎಲ್ಲರಿಗೂ ಇಷ್ಟವಾಗ್ತಿತ್ತಂತೆ ನೋಡಿ. ಎಲ್ಲರಿಗೂ ಇಷ್ಟವಾಗ ಹಾಗೆ ನಡ್ಕೊಳ್ಳಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ನೋಡಿ, ಆ ಭಕ್ತನಲ್ಲಿ ಇದೆಲ್ಲ ಗುಣಗಳು ಬರುತ್ತೆ. ಭಕ್ತನು ಎಲ್ಲರನ್ನು, ಭಕ್ತರನ್ನ ಅಧೀರ ನೋಡಿ. ಆ ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಅವರು ಅಧೀರ ಎಲ್ಲರೂ ತುಂಬ, ಎಂತಹ ಜನ ಭಕ್ತರಾಗಲಿ ಅಭಕ್ತರಾಗಲಿ ಎಲ್ಲರೂ ಅವರನ್ನು ಇಷ್ಟಪಡ್ತಿದ್ರಂತೆ. ಅವರು ಎಲ್ಲರೂ ಇಷ್ಟಪಡ್ತಿದ್ರಂತೆ. ಯಾಕೆಂದ್ರೆ ಭಕ್ತರು ಅವರು ಬಹಳ ಸಮಾಧಾನಿಗಳು ಅಲ್ವಾ, ಬಹಳ ಸಮಾಧಾನಿಗಳು, ಸಂಪೂರ್ಣ ವಿನೀತ. ಮಹಾಧೀರ ಅಂದ್ರೆ ತುಂಬಾ ವಿನೀತ ಸ್ವಭಾವ, ವಿನಯ ಸ್ವಭಾವದವರು. ಈ ರೀತಿ ಅವರ ಮನಸ್ಸು ಕೂಡ ಮುಕ್ತ ಮನಸ್ಸಾಗಿತ್ತಂತೆ. ಅವರು ಯಾವಾಗಲೂ ಇನ್ನೊಬ್ಬರ ಹಿತಕ್ಕಾಗಿ ದುಡಿತಾ ಇದ್ರಂತೆ ನೋಡಿ. ಭಕ್ತ ಯಾವಾಗಲೂ ಪರದುಃಖ ದುಃಖಿ ಅಲ್ವಾ. ಇನ್ನೊಬ್ಬರನ್ನ ನಾನು ಹೇಗೆ ಈ ಭೌತಿಕ ಪ್ರಪಂಚದಿಂದ ಬಿಡಿಸ್ಲಿ, ಭಗವಂತನ ಪಾದಕ್ಕೆ ಹೇಗೆ ಕರ್ಕೊಂಡೋಗ್ಲಿ, ಈ ರೀತಿಯಾಗಿ ಅವರು ದುಡಿತಾ ಇರ್ತಾರೆ ಅಲ್ವಾ. ಮತ್ತೆ ಅವರ ಮನಸ್ಸು ದ್ವಂದ್ವದಲ್ಲಿ ಇರೋದಿಲ್ಲ. ಭಕ್ತರ ಮನಸ್ಸು ಯಾಕೆ ಅದು ಶಾಂತವಾಗಿರುತ್ತೆ? ಹರೇ ಕೃಷ್ಣ. ಭಕ್ತರ ಮನಸ್ಸು ಯಾಕೆ ಶಾಂತವಾಗಿರುತ್ತೆ? ಯಾವ್ದು ದ್ವೇಷ ಇರಲ್ಲ ಮಾತಾಜಿ ಅಲ್ಲಿ. ದ್ವಂದ್ವ ಇರೋದಿಲ್ಲ ಅವರಿಗೆ, ದ್ವಂದ್ವ ಇರೋದಿಲ್ಲ. ಯಾರ ಮೇಲೆ ಅಸೂಯೆ ಇರುವುದಿಲ್ಲ. ಅವರಿಗೆ ಅಸೂಯೆ ಇರೋದಿಲ್ಲ. ಅದಕ್ಕೆ ಅವರು, ಮತ್ತೆ ಅವರಿಗೆ ಯಾವುದು ಬೇಕು ಇರುವುದಿಲ್ಲ ಆಯ್ತಾ. ಯಾವುದು ಸಿಗಲಿಲ್ಲ ಅಂತ ಬೇಜಾರ ಇಲ್ಲ, ಯಾವುದು ಬೇಕು ಅಂತ ಆಸೆ ಇಲ್ಲ. ನಶೋಚತಿ ಕಾಂಕ್ಷತಿ, ಅವ್ರು ಯಾನನ್ನು ಯಾವುದನ್ನು ಬಯಸುವುದಿಲ್ಲ, ಯಾವುದು ಸಿಗ್ಲಿಲ್ಲ ಅಂತ ಬೇಸರ ಇಲ್ಲ. ಇದೆಲ್ಲ ಗುಣಗಳು ಯಾರ ಗುಣಗಳು? ಭಗವಂತನ ಗುಣಗಳು. ಇವೆಲ್ಲ ಎಂತ ಗುಣ? ಕೃಷ್ಣನ ಗುಣಗಳು. ಸೊ ಆ ಕೃಷ್ಣನಲ್ಲಿ ಎಷ್ಟು ಗುಣಗಳಿವೆ? ಹರೇ ಕೃಷ್ಣ. ಭಗವಂತನಲ್ಲಿ ಎಷ್ಟು ಗುಣಗಳಿವೆ? 64 ಗುಣಗಳಿವೆ. 64 ಗುಣಗಳಂದ್ರೆ 100% ಗುಣಗಳಿವೆ. ಆಮೇಲೆ ನಾರಾಯಣನಲ್ಲಿ ಎಷ್ಟು ಗುಣಗಳಿವೆ? 60 ಗುಣಗಳಿವೆ, ಅಂದ್ರೆ 94% ಇದೆ. ಆಮೇಲೆ ಶಿವನಲ್ಲಿ ಎಷ್ಟಿದೆ ಗುಣಗಳು? 55 ಗುಣಗಳಿವೆ, 84% ಅಂತೆ ಶಿವನಲ್ಲಿ. ಆಮೇಲೆ ಬ್ರಹ್ಮನಲ್ಲಿ ಎಷ್ಟು ಗುಣಗಳಿವೆ? 50 ಗುಣಗಳಿವೆ, ಅಂದ್ರೆ 78% ಜೀವತತ್ವಕ್ಕೆ. ಬ್ರಹ್ಮ ಅಂದ್ರೆ ಜೀವತತ್ವ, ಅಂದ್ರೆ ಜೀವತತ್ವಕ್ಕೆ 78% ಅಥವಾ 50 ಗುಣಗಳು. ಸೊ ಅಷ್ಟು ಗುಣಗಳು ಜೀವತತ್ವಕ್ಕೆ ಇರುತ್ತೆ. ಸೊ ಹಾಗಾಗಿ ಅವರು ಈ ಸದ್ಗುಣಗಳು, ಇಂತಹ ಸದ್ಗುಣಗಳು ಅವರು ಭಕ್ತಿಗೆ ಬಂದಿದ್ದಾರೆ, ಭಕ್ತಿಯಲ್ಲಿ ಮುಂದುವರಿದಿದ್ದಾರೆ. ಆವಾಗ ಅವರಲ್ಲಿ
ತನ್ನಿಂದ ತಾನೆಯೇ ಅದು ಬರ್ತದೆ. ಅದಕ್ಕಾಗಿ ಯಾರು ಕಷ್ಟಪಡಬೇಕಾಗಲಿಲ್ಲ. ನನಗೆ ಆ ಗುಣ ಬರಬೇಕು ಅಂತ ನಾನು ಸಹನ ಮಾಡ್ಕೋಬೇಕು, ಸಹನಶೀಲ ಆಗಬೇಕು, ನಾನು ಗಂಭೀರ ಆಗಬೇಕು, ನಾನು ಚೆನ್ನಾಗಿ ಸ್ವೀಟಾಗಿ ಇದೆಲ್ಲ ಅವ್ರು ಕಲಿಬೇಕಾಗಲಿಲ್ಲ. ಅವರಿಗೆ ಯಾರು ಕೊಡ್ತಾರೆ ಇದೆಲ್ಲ ಗುಣವನ್ನು? ಭಗವಂತ ಕೊಡ್ತಾನೆ. ಭಗವಂತನ ಕರುಣೆಯಿಂದ ಅವರಿಗೆ ಇದೆಲ್ಲ ಬರ್ತದೆಯಂತೆ. ಸೊ ಹಾಗಾಗಿ ಈ ಗುಣಗಳನ್ನು ನಾವು ಗುರುತಿಸಿದಾಗ ಅವನು ಯಾರು ವೈಷ್ಣವ ಅಲ್ಲ ಅಂತ ನಮಗೆ ಗೊತ್ತಾಗುತ್ತಂತೆ. ಸೊ ಹಾಗಾಗಿ 26 ಗುಣಗಳನ್ನು ಪಟ್ಟಿ ಮಾಡ್ತಾರೆ ಕವಿರಾಜದ ಕೃಷ್ಣದಾಸ ಗೋಸ್ವಾಮಿಯವರು. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ 26 ಗುಣಗಳಿರ್ಬೋದು. ಅದು ಇದ್ದರೆ ಅವನು ಭಕ್ತ. ಅಂದರೆ ಪ್ರತಿಯೊಬ್ಬರಲ್ಲೂ ದಯೆ ತೋರಿಸ್ತಾನೆ, ದಯಾಗುಣ. ಅಂದರೆ ತುಂಬ ಭಕ್ತನಲ್ಲಿರ್ತಕ್ಕಂಥ ಗುಣಗಳಂದರೆ ದಯಾಗುಣ, ಪರದುಃಖ ದುಃಖಿ ಅಲ್ವಾ, ದಯೆ, ಕಂಪ್ಯಾಷನ್. ದಯಾ ಹೇಳೋದು ಭಕ್ತನ ಮೊದಲನೇ ಗುಣ. ಆಮೇಲೆ ಅವನು ಯಾರನ್ನೂ ಶತ್ರುವನ್ನಾಗಿ ಮಾಡಿಕೊಳ್ಳೋದಿಲ್ಲ. ಅಂದರೆ ಅದರ ಅರ್ಥ ಏನು ಅಂದರೆ ಅವನಿಗೆ ಶತ್ರು ಇಲ್ಲ ಅಂತಲ್ಲ, ಅವನು ಶತ್ರುವಾಗಿ ಯಾರನ್ನೂ ನೋಡುವುದಿಲ್ಲ. ಶತ್ರುವಾಗಿ ಯಾರನ್ನೂ ನೋಡುವುದಿಲ್ಲ. ಈಗ ಯುಧಿಷ್ಠಿರ ಮಹಾರಾಜ, ಅವನಿಗೆ ಶತ್ರುವೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಏನು? ಅವನು ಯಾರಲ್ಲೂ ಶತ್ರುತ್ವವನ್ನು ಅವನು ಕಾಣುವುದಿಲ್ಲ. ಆಮೇಲೆ ಸತ್ಯಸಂಧನಾಗಿರುತ್ತಾನೆ. ಅವನು ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ. ಸತ್ಯವನ್ನು ಹೇಳುವುದು ಅಂದ್ರೆ ಏನು? ಹರೇ ಕೃಷ್ಣ. ಸತ್ಯವನ್ನು ಹೇಳುವುದು ಅಂದ್ರೆ ಏನು? ಸತ್ಯವನ್ನು ಹೇಳುವುದು ಅಂದ್ರೆ ಏನು? ಇದ್ದ ವಿಷಯವನ್ನು ಇದ್ದಂತೆ ಹೇಳುವುದು. ಮತ್ತೆ ಇದ್ದದನ್ನ ಇದ್ದ ಹಾಗೆ ಹೇಳುವುದು, ಸತ್ಯವನ್ನು ಹೇಳೋದು. ಆಮೇಲೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಚೇವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಸಮದರ್ಶಿ ಅಂದರೆ ಎಲ್ಲರನ್ನೂ ಒಂದೇ ಥರ ಕಾಣ್ತಾನೆ. ಒಂದು ಆನೆ ಅಥವಾ ಒಂದು ನಾಯಿ, ಬೀದಿ ನಾಯಿ, ಅಥವಾ ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಚಾಂಡಾಲ, ಎಲ್ಲರನ್ನೂ ಒಂದೇ ಥರ ಕಾಣ್ತಾನೆ. ಯಾಕೆ? ಎಲ್ಲರಲ್ಲೂ ಆತ್ಮ ಪರಮಾತ್ಮನನ್ನು ಕಾಣ್ತಾನೆ. ಆಮೇಲೆ ಇನ್ನೊಬ್ಬರಲ್ಲಿ ದೋಷವನ್ನು ಗುರುತಿಸೋದಿಲ್ಲ. ಅವರಲ್ಲಿ ಯಾವ ಥರ ದೋಷ ಇದೆ ಇನ್ನೊಬ್ಬರಲ್ಲಿ ತಪ್ಪು ಹುಡ್ಕೋದಿಲ್ಲ. ದೋಷ ಹುಡ್ಕೋದು ಅಂದರೆ ತಪ್ಪು ಹುಡ್ಕೋದು. ಅವ್ರನ್ನ ದೋಷವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವನು ಉದಾರಿಯಾಗಿರುತ್ತಾನೆ. ಉದಾರಿ ಅಂದರೆ ತುಂಬ ಲಿಬರಲ್, ಎಲ್ಲರಿಗೂ ಕೂಡ ಅವನು ಉದಾರಿ, ತುಂಬ ಉದಾರಿ ಆಗ್ತಾನೆ. ಮಹಾ ವದನ್ಯಾಯ ಅಂತ ಹೇಳ್ತಾರಲ್ಲ, ವದಾನ್ಯ ಅಂದರೆ ಉದಾರಿ. ಆಮೇಲೆ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಹಾವದನ್ಯ ಅವತಾರ. ಹೀಗೆ ಭಕ್ತ ಕೂಡ ಉದಾರ ಹೃದಯದವನಾಗಿರ್ತಾನೆ. ಆಮೇಲೆ ಮೃದು ಸ್ವಭಾವ, ತುಂಬ ಸಾಫ್ಟ್ ನೇಚರ್ ಅಂತೆ ಭಕ್ತನಿಗೆ ಅಲ್ವಾ. ಭಕ್ತ ಯಾವಾಗಲೂ ಸಿಟ್ಟಾಗೋದಿಲ್ಲ. ಆಮೇಲೆ ಪರಿಶುದ್ಧ, ಯಾವಾಗಲೂ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಸೊ ಬಹಿರಂಗ ಅಂದರೆ ದೇಹವನ್ನು ಶುದ್ಧಿಯಾಗಿಟ್ಕೊಳ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಯಾರಿಗಾದ್ರೂ ಹೋಸ್ಟ್ ಮಾಡ್ತೇನೆ. ಯಾರಿಗೆ ಮಾಡ್ಲಿ? ಮಾತಾಜಿ, ನನಗೆ ಹೋಸ್ಟ್ ಮಾಡಿ ಮಾತಾಜಿ. ನೀವು ಈಗ ಲೇಟ್ ಬಂದಿದ್ದೀರಿ ಅದಕ್ಕೆ ಹೌದು ಮಾತಾಜಿ, ಅದಕ್ಕೆ ನಾನು ಹೋಸ್ಟ್. ಯಾರ್ದಾರು ಇದಾದ್ರೆ ನೀವು ಸ್ವಲ್ಪ ಮ್ಯೂಟ್ ಮಾಡಿಬಿಡಿ ಮಾತಾಜಿ. ಓಕೆ. ಸೊ ಹಾಗಾಗಿ ಆಮೇಲೆ ಯಾವಾಗಲೂ ಅವನು ಪರಿಶುದ್ಧ ಅಂದರೆ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂದರೆ ದೇಹವನ್ನು ಶುದ್ಧವಾಗಿಡೋದು. ಸೊ ಅಂತರಂಗ ಶುದ್ಧಿ ಅಂದರೆ ಮನಸ್ಸನ್ನು ಶುದ್ಧವಾಗಿಡೋದು. ಸೊ ಅಂತರಂಗ ಶುದ್ಧಿ ಹೇಗೆ ಮಾಡ್ಕೊಳ್ಳೋದು? ಹರೇ ಕೃಷ್ಣ. ಸಂಕೀರ್ತನೆಯಿಂದ, ನಾಮಜಪದಿಂದ ಸಂಕೀರ್ತನೆಯಿಂದ ನಾವು ನಮ್ಮ ಹೃದಯ ಮನಸ್ಸನ್ನ ನಾವು ಶುದ್ಧವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಅವರು ಅದರಲ್ಲಿ ಶುದ್ಧವಾಗಿದ್ರು. ಆಮೇಲೆ ಯಾವ ಆಸ್ತಿಯನ್ನು ಹೊಂದಿರೋದಿಲ್ಲ ಅವರಿಗೆ, ಅಂದರೆ ಒಡೆತನದ ಭಾವನೆ ಇಲ್ಲ. ಆಸ್ತಿಯನ್ನು ಹೊಂದಿರೋದಿಲ್ಲ ಅಂದರೆ ಅವರಿಗೆ ಯಾವುದೇ ಒಂದು ಆಸ್ತಿ ಅವರ ಹತ್ರ ಇರೋದಿಲ್ಲ. ಅವರಿಗೆ ಆದರೂ ಅವರ ಹತ್ರ ದೊಡ್ಡ ಆಸ್ತಿ ಇದೆ. ಯಾವ ಆಸ್ತಿ? ಭಕ್ತಿ ಅನ್ನೋ ಆಸ್ತಿ. ಭಗವಂತನೇ ಅವರ ಆಸ್ತಿ. ಸೊ ಅಕಿಂಚನ, ಅವರು ಅಕಿಂಚನ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಬ್ಯಾಂಕ್ ಅಕೌಂಟೇ ಇರೋದಿಲ್ಲ, ಮನೆಯೇ ಇರೋದಿಲ್ಲ, ಆಮೇಲೆ ಅವರಲ್ಲಿ ಯಾವುದೂ ಇರೋದಿಲ್ಲ. ಹಾಗೆ ಅವರ ಜೀವನ, ಅರ್ಥ ಆಯ್ತಾ? ಆದರೆ ಅವರಲ್ಲಿ ಯಾರಿದ್ದಾರೆ? ಭಗವಂತನೇ ಅವರ ಹೃದಯದಲ್ಲಿ ಅವನು ಚೈತ್ಯ ಗುರುವಾಗಿರ್ತಾನೆ. ಸೊ ಭಗವಂತನೇ ಅವರಿಗೆ ಆಸ್ತಿಯಾಗಿರ್ತಾನೆ. ಸೊ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯ, ಅವನೇ ಅವರಿಗೆ ಆಸ್ತಿಯಾಗಿರ್ತಾನೆ. ಸೊ ಹಾಗಾಗಿ ಅವನು ಯಾವ ಆಸ್ತಿಯನ್ನು ಹೊಂದಿರೋದಿಲ್ಲ. ಮತ್ತೆ ಪ್ರತಿಯೊಬ್ಬರ ಕಲ್ಯಾಣಕ್ಕಾಗಿ ದುಡಿತಾನೆ ಅವನು, ಅಲ್ವಾ? ಎಲ್ಲರ ಒಳಿತಿಗಾಗಿ ದುಡಿತಾನೆ. ಕಲ್ಯಾಣ ಅಂದ್ರೆ ಏನು? ಕಲ್ಯಾಣ ಅಂದ್ರೆ
ಆತ್ಮದ ಉದ್ಧಾರ. ಹೇಗೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಅವರು ಕೃಷ್ಣನನ್ನ ಅವರು ತೃಪ್ತಿಪಡಿಸ್ತಾರೆ. ಆಗ ಭಗವಂತ ಎಲ್ಲರ ತೃಪ್ತಿ ಎಲ್ಲರನ್ನೂ ನೋಡ್ಕೊಳ್ತಾನೆ. ಅದೇ ರೀತಿ ಮತ್ತೆ ಅವರು ಪರದುಃಖ ದುಃಖಿ. ಬೇರೆಯವರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಅವರಿಗೆ ತುಂಬ ಬೇಸರ ಆಗ್ತಾ ಇರುತ್ತೆ. ಅದಕ್ಕೆ ಇವರಿಗೆ ಕೃಷ್ಣ ಪ್ರಜ್ಞೆ ಹೇಗೆ ಕೊಡಲಿ ಅಂತ ಸದಾ ಅವರು ಕಲ್ಯಾಣ ಕಾರ್ಯ, ಇನ್ನೊಬ್ಬರ ಕಲ್ಯಾಣ, ಇನ್ನೊಂದು ಆತ್ಮದ ಕಲ್ಯಾಣ, ಆತ್ಮದ ಉದ್ಧಾರಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರಿಗೆ ಹರೇ ಕೃಷ್ಣ ಮಂತ್ರ ಹೇಗೆ ಕೊಡಲಿ, ಇವರಿಗೆ ಪ್ರಸಾದ ಹೇಗೆ ಕೊಡಲಿ, ಇವರಿಗೆ ಭಗವದ್ಗೀತೆ ಪುಸ್ತಕ ಹೇಗೆ ಹಂಚಲಿ, ಇವರಿಗೆ ಶ್ರೀಮದ್ ಭಾಗವತವನ್ನು ಹೇಗೆ ಕೊಡಲಿ, ಇದರಲ್ಲಿ ವಿಚಾರ ಮಾಡ್ತಾ ಇರ್ತಾರೆ ಅವರು. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಆಯ್ತು ಮಾತಾಜಿ. ಹಲೋ, ಹೋಗ್ಲಿ. ಹರೇ ಕೃಷ್ಣ. ಓಕೆ, ಸೊ ಹಾಗಾಗಿ ಯಾವ ಆಸ್ತಿಯನ್ನು ಹೊಂದಿರೋದಿಲ್ಲ, ಇನ್ನೊಬ್ಬರ ಕಲ್ಯಾಣಕ್ಕಾಗಿ ದುಡಿತಾನೆ. ಕಲ್ಯಾಣ ಅಂದ್ರೆ ಯಾವುದು? ಕಲ್ಯಾಣ ಅಂದ್ರೆ ಏನು? ಆತ್ಮ ಕಲ್ಯಾಣ, ಆತ್ಮದ ಉದ್ಧಾರ. ಅದಕ್ಕೆ ಅವನು ದುಡಿತಾ ಇರ್ತಾನೆ. ಮತ್ತೆ ಬನ್ನಿ, ಭಕ್ತನು ದುಡಿತಾನೆ, ಬೇರೆಯವರು ದುಡಿತಾರೆ. ಬೇರೆಯವರು ಏನಕ್ಕಾಗಿ ದುಡಿತಾರೆ? ಬೇರೆಯವರು ಐಕೈಷೆಗೆ, ಅವರವರ ಐಕ ಸಂಪತ್ತು, ಐಕೈಷೆಗೆ, ಐಕ ಇಚ್ಛೆಗೆ, ಅವರವರ ಒಂದು ಇಂದ್ರಿಯ ಭೋಗಕ್ಕಾಗಿ ಅವರು ದುಡಿತಾ ಇರ್ತಾರೆ. ಆದರೆ ಭಕ್ತರು ದುಡಿಯೋದು ಏನಕ್ಕಾಗಿ? ಲೋಕ ಕಲ್ಯಾಣಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ. ಎಲ್ಲಾ ಜನರ ಆತ್ಮನ ಉದ್ಧಾರಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬಾ ಶಾಂತಿಪೂರ್ಣರು. ಭಕ್ತರು ಯಾವಾಗಲೂ ತುಂಬಾ ಪೀಸ್ಫುಲ್ ಅಂತೆ, ಶಾಂತರಾಗಿರ್ತಾರೆ. ಹಾಗಾಗಿ ಅವರಿಗೆ ಕೋಪ ಬರುವುದಿಲ್ಲ, ಮನಸ್ಸು ತಳಮಳಗೊಳ್ಳೋದಿಲ್ಲ, ಉದ್ರೇಕಗೊಳ್ಳೋದಿಲ್ಲ. ಹಾಗಾಗಿ ಅವರು ತುಂಬಾ ಶಾಂತಿಪೂರ್ಣರು. ನಮ್ಗೆ ಎಲ್ಲರಿಗೂ ಆಸಕ್ತಿ ಇರುತ್ತೆ ಅಲ್ವಾ, ತುಂಬಾ ಶಾಂತಿಪೂರ್ಣವಾಗಿರ್ಬೇಕು ನಮ್ಮ ಜೀವನ ಅಂತ. ಇರುತ್ತೋ ಇಲ್ವೋ? ಇರುತ್ತೆ. ಹಾಗಾದ್ರೆ ನಾವೇನಾಗ್ಬೇಕು? ಅದೆಲ್ಲ ಆಗ್ಬೇಕಾದ್ರೆ ನಾವು ಶಾಂತಿಪೂರ್ಣವಾಗಿ ಇರ್ಬೇಕಾದ್ರೆ ಏನಾಗ್ಬೇಕು? ಭಕ್ತಿ ಸೇವೆ ಮುಂದುವರಿಯಬೇಕು. ಭಕ್ತಿ ನಮಗೆ ಭಗವಂತ ಶಾಂತಿ ಎಲ್ಲವೂ ಸಿಕ್ಕತ್ತೆ. ಶಾಂತಿ ಮಂತ್ರ ಇದೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತೆ. ಸೊ ಭಗವಂತನೇ ಎಲ್ಲರ, ಅವನು ಸುಪ್ರೀಂ ಕಂಟ್ರೋಲರ್, ಎಲ್ಲರ ಒಡೆಯ ಆ ಭಗವಂತ, ಎಲ್ಲರನ್ನು ಕಂಟ್ರೋಲ್ ಮಾಡ್ತಕ್ಕಂಥನು ಭಗವಂತ. ಆಮೇಲೆ ಯಜ್ಞ ತಪಸಾಂ ಭೋಕ್ತಾರ, ಎಲ್ಲರ ಭೋಕ್ತಾರ, ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ. ಮತ್ತೆ ಯಾರು? ಇನ್ನೊಬ್ಬರಿಗೆ ಮತ್ತೆ ಸುಪ್ರೀಂ ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ, ಎಲ್ಲರ ಸ್ನೇಹಿತ ಕೃಷ್ಣ. ಇದು ತಿಳ್ಕೊಂಡ್ರೆ ಶಾಂತಿ. ಸೊ ಹಾಗಾಗಿ ಅದು ಹೇಳ್ತಾರೆ ಏನಂತಂದ್ರೆ, ಏನು ಅಂದ್ರೆ ಜ್ಞಾನಿ, ಈ ಯೋಗಿ ಸಕಲ ಅಶಾಂತಿ, ಅವರು ಅಶಾಂತವಾಗಿರ್ತಾರಂತೆ. ಕೇವಲ ಕೃಷ್ಣ ಭಕ್ತ ಶಾಂತ. ಕೇವಲ ಕೃಷ್ಣ ಭಕ್ತನಾದವನು ಶಾಂತನಾಗಿರ್ತಾನೆ. ಯಾಕೆ ಶಾಂತನಾಗಿರ್ತಾನೆ ಅಂದ್ರೆ, ಅವನಿಗೆ ಯಾವುದೂ ಈ ಭೌತಿಕದ ವಿಚಾರಗಳು ಬೇಕಾಗಿರೋದಿಲ್ಲ. ಈಗ ಜ್ಞಾನಿಗಳಿಗೆ ಏನು ಬೇಕು? ಮೋಕ್ಷ ಬೇಕು ಅಲ್ವಾ. ಆಮೇಲೆ ಇವರಿಗೆ ಯೋಗಿಗಳಿಗೆ ಏನು ಬೇಕು? ಅವರು ಇದು ಸಿದ್ಧಿಗಳು ಬೇಕು. ಆದರೆ ಭಕ್ತನಿಗೆ ಏನು ಬೇಕು? ಭಕ್ತನಿಗೆ ಏನು ಬೇಕು? ಭಗವಂತನ ಸೇವೆ ಬೇಕು. ಕರ್ಮಿಗಳಿಗೆ ಏನ್ ಬೇಕು? ಇಂದ್ರಿಯ ಭೋಗ, ಸ್ವರ್ಗಲೋಕದ ಆಸೆ. ಆಮೇಲೆ ಜ್ಞಾನಿಗಳಿಗೆ ಮುಕ್ತಿಯ ಆಸೆ. ಆಮೇಲೆ ಈ ಯೋಗಿಗಳಿಗೆ ಸಿದ್ಧಿಯ ಆಸೆ. ಭಕ್ತನಿಗೆ ಯಾವುದೂ ಇಲ್ಲ. ಭಕ್ತನಿಗೆ ಭಗವಂತನ ಸೇವೆ ಮಾಡುವುದೇ ಅವನ ಗುರಿ. ಸೊ ಹಾಗಾಗಿ ಜ್ಞಾನಿ, ಅದು ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಸೊ ಹಾಗಾಗಿ ಅವರು ಶಾಂತ ಸ್ವಭಾವದವರಾಗಿರ್ತಾರೆ. ಸದಾ ಕೃಷ್ಣನಿಗೆ ಆಗಿರ್ತಾರೆ. ಅಂದ್ರೆ ಶರಣಾಗತನಾಗಿರೋದು ಅಂದ್ರೆ ಏನರ್ಥ? ಶರಣಾಗತನಾಗೋದು ಅಂದ್ರೆ ಅವರು
ಯಾವಾಗ್ಲೂ ಭಗವಂತ ಇಚ್ಛೆ ಏನಿದೆ ಅವನ ಇಚ್ಛೆ ಪ್ರಕಾರ ಅದೇ ಅವನಿಚ್ಛೆಯೇ ತನ್ನ ಇಚ್ಛೆಯ ತರ ಇರ್ತಾರೆ. ಸೊ ಆನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ಕಲಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಅಂತ ಹೇಳ್ತಾರೆ. ಅಂದ್ರೆ ಆತ್ಮನಿಕ್ಷೇಪ ಕಾರ್ಪಣ್ಯ. ಸೊ ಷಡ್ವಿಧ ಶರಣಾಗತಿ ಅಂದ್ರೆ 6 ರೀತಿಯ ಶರಣಾಗತಿ. ಅಂದ್ರೆ ಭಗವಂತನ ಇಚ್ಛೆ ಏನಿದೆಯೋ ಅದು ತನ್ನ ಇಚ್ಛೆ, ಅವನಿಗೆ ಸ್ವತಂತ್ರವಾದ ಇಚ್ಛೆ ಇರುವುದಿಲ್ಲ. ಶರಣಾಗತಿ ಅಂದ್ರೆ ಅವನಿಗೆ ಸ್ವತಂತ್ರ ಇಲ್ಲ, ಅವನ ಭಗವಂತನ ಇಚ್ಛೆ ಅವನ ಇಚ್ಛೆ. ಆಮೇಲೆ ಅವನಿಗೆ ಇತರ ವಿಷಯಾಸಕ್ತಿಗಳಿರುವುದಿಲ್ಲ. ವಿಷಯಾಸಕ್ತಿ ಅಂದರೆ ಭೌತಿಕ ವಿಷಯಗಳ ಬಗ್ಗೆ ಅವನಿಗೆ ಆಸಕ್ತಿ ಇರೋದಿಲ್ಲ. ತುಂಬಾ ಸೌಮ್ಯ ಅಂದ್ರೆ ಮೃದು ಸ್ವಭಾವದವರು. ಮತ್ತೆ ಸ್ಥಿರ ಬುದ್ಧಿ, ಅವನ ಬುದ್ಧಿ ಆಚೀಚೆಗೆಲ್ಲ ಹೋಗುವುದಿಲ್ಲ. ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳ್ತಾರಲ್ಲ. ಸೊ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿರ್ತಾರೆ ಅವರಿಗೆ ವ್ಯವಸಾಯಾತ್ಮಕ ಬುದ್ಧಿ, ಒಂದೇ ಒಂದು ಗುರಿ, ಕೃಷ್ಣನೇ ಗುರಿ. ಸೊ ಬೇರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅವ್ರಿಗೆ ಯಾವುದು ಗುರಿ, ಅವರಿಗೆ ಅನೇಕ ಗುರಿಗಳಿರುತ್ತೆ ಅಲ್ವಾ. ಸೊ ಸ್ಥಿರ ಬುದ್ಧಿಯೊಳಗೆ ಇಂದ್ರಿಯ ನಿಗ್ರಹ ಅಂದ್ರೆ ಸೆನ್ಸ್ ಕಂಟ್ರೋಲ್ ಇರುತ್ತೆ ಅವನಿಗೆ ಅಲ್ವಾ. ಸೊ ಅವರು ಎಲ್ಲ ಇಂದ್ರಿಯಗಳು ಕಂಟ್ರೋಲ್ ಇರುತ್ತೆ. ಅಂದ್ರೆ ಅವರ ಕರ್ಮೇಂದ್ರಿಯ, ಅವರ ಜ್ಞಾನೇಂದ್ರಿಯ ಎಲ್ಲ ಕಂಟ್ರೋಲಲ್ಲಿ ಇರುತ್ತೆ. ಇಂದ್ರಿಯ ನಿಗ್ರಹ, ಮನಸ್ಸು ಕಂಟ್ರೋಲಲ್ಲಿ ಇರುತ್ತೆ. ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದಿಲ್ಲ, ಅಂದ್ರೆ ಎಷ್ಟು ಬೇಕೋ ಅಷ್ಟು ತಿಂತಾರೆ. ದೇಹವನ್ನ ಆತ್ಮವನ್ನು ದೇಹದಲ್ಲಿ ಇಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ. ಯುಕ್ತಾಹಾರ ವಿಹಾರಸ್ಯ. ಸೊ ಎಷ್ಟು ಬೇಕೋ ಅಷ್ಟೇ. ಸೊ ಅಷ್ಟೇ ತಗೊಳ್ತಾರೆ. ಭಗವಂತನ ಮಾಯಾಶಕ್ತಿಯಿಂದ ಪ್ರಭಾವಿತನಾಗೋದಿಲ್ಲ. ಮಾಯಾಶಕ್ತಿಗೆ ಈಗ ನಾವು ಪ್ರಭಾವಿತರಾಗ್ಬಿಡ್ತೇವಲ್ವಾ, 3 ಗುಣಗಳಲ್ಲಿ ಇರ್ತೇವೆ ಅಲ್ವಾ. ಬದ್ಧಾತ್ಮರು 3 ಗುಣಗಳಲ್ಲಿ ಇರ್ತಾರೆ, ಆದರೆ ಇವರು 3 ಗುಣಗಳಿಂದ ಮೀರಿದವರಾಗಿರ್ತಾರೆ. ಸೊ ಅವರು 3 ಗುಣಗಳಿಂದ ಪ್ರಭಾವಿತರಾದ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೇತ ಬ್ರಹ್ಮ ಭೂಯಾಯ ಕಲ್ಪತೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ 14.26. ಏನ್ ಹೇಳ್ತಾನೆ? ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಯಾರು ನನ್ನನ್ನು ಅವ್ಯಭಿಚಾರಿ ಭಕ್ತಿ ಅಂದ್ರೆ ಸತತವಾದ ಭಕ್ತಿಯಿಂದ ನನ್ನನ್ನು ಸೇವೆ ಮಾಡ್ತಾರೆ, ಅವರು 3 ಗುಣಗಳಿಂದ ಆಗೋದಿಲ್ಲ, 3 ಗುಣಗಳನ್ನು ಮೀರ್ತಾರೆ. ಸೊ ಭಕ್ತ, ಶುದ್ಧ ಭಕ್ತ 3 ಗುಣಗಳನ್ನ ಮೀರಿರ್ತಾನೆ. ಆಮೇಲೆ ಪ್ರತಿಯೊಬ್ಬರಿಗೂ ಗೌರವ ತೋರಿಸ್ತಾನೆ. ಮಾನ ಪೂಜೆ ಪ್ರತಿಷ್ಠೆ ಅವನಿಗೆ ಇರೋದಿಲ್ಲ. ಎಲ್ಲರಿಗೂ ನದನಂ ನಜನಂ ನ ಸುಂದರೀಂ ಕವಿತಾಂಬಾಂ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರಿ ಭವತಾದ್ ಭಕ್ತಿರ್ ಅಹೈತುಕಿ ತ್ವಯಿ. ಮತ್ತೆ ನದನಂ ನಜನಂ ನ ಸುಂದರೀಂ ಕವಿತಾಂಬಾಂ ಜಗದೀಶ ಕಾಮಯೇ ನದನಂ ನಜನಂ ನ ಸುಂದರೀಂ ಕವಿತಾಂಬಾಂ ಜಗದೀಶ ಕಾಮಯೇ. ಅದೊಂದು ಇದೆಯಲ್ಲ ಮಾತಾಜಿ, ಮಮ ಜನ್ಮನಿ ಜನ್ಮನಿ ಈಶ್ವರಿ ಭವತಾದ್ ಭಕ್ತಿರ್ ಅಹೈತುಕಿತಿ. ಅದಲ್ಲಿ ಇನ್ನೊಂದು ಶ್ಲೋಕ ಇದೆ. ಅಂದ್ರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ ಅಂತ ಹೇಳಿದ್ದಾರೆ. ಅಮಾನೀನ ಮಾನದೇನ, ಅವರು ಮಾನವನ್ನ ಬೇಡುವುದಿಲ್ಲ, ಗೌರವ ಬೇಡುವುದಿಲ್ಲ ಭಕ್ತ, ಆದರೆ ಬೇರೆ ಎಲ್ಲರಿಗೂ ಗೌರವ ಕೊಡ್ತಾರೆ ಅವರು. ಅದಕ್ಕೆ ಅವರಿಗೆ ಮಾನಪೂಜೆ ಪ್ರತಿಷ್ಠೆ ಇಲ್ಲ, ಆದರೆ ಪ್ರತಿಯೊಬ್ಬ ಜೀವಿಗೂ ಅವರು ಗೌರವ ಕೊಡ್ತಾರೆ. ಒಂದು ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೂ ಅವರು ಗೌರವ ಕೊಡ್ತಾರೆ. ಪ್ರತಿಯೊಂದು ಜೀವಿಗೂ ಗೌರವ ಕೊಡ್ತಾರೆ. ಮತ್ತೆ ಅವರಿಗೆ ಗೌರವ ಬೇಕಿಲ್ಲ, ಅವರಿಗೆ ಗೌರವ ಮಾನ ಪೂಜೆ ಪ್ರತಿಷ್ಠೆ ಏನೂ ಬೇಕಾಗಿಲ್ಲ. ಮತ್ತೆ ತುಂಬಾ ಗಂಭೀರ ಸ್ವಭಾವ, ಇಲ್ಲಿ ಹೇಳ್ತಾರಲ್ಲ ಇಲ್ಲಿ ಈ ಗಂಭೀರ ಸ್ವಭಾವ. ಸೊ ಆಮೇಲೆ ವಿನೀತ, ಅಂದ್ರೆ ಹುಲ್ಲಿಗಿಂತ ಕಡವೆ ವಿನೀತ. ಸೊ ಅದಕ್ಕೆ ಹುಲ್ಲಿಗೆ ಯಾರು ತುಳಿದ್ರು ಕೂಡ ಅದಕ್ಕೆ ಏನಾಗುತ್ತೆ, ಅದು ಪ್ರತಿಭಟನೆ ಮಾಡೋದಿಲ್ಲ, ಮತ್ತೆ ಎದ್ದು ನಿಂತ್ಕೊಳ್ತದೆ ಅಲ್ವಾ. ಅದೇ ರೀತಿ ಈ ಭಕ್ತ ತುಂಬಾ ವಿನೀತ ಸ್ವಭಾವದರಾಗಿರ್ತಾರೆ. ಮತ್ತೆ ಸ್ನೇಹಪರ, ಎಲ್ಲ ಜೀವಿಗಳಿಗೂ ಅವನು ಸ್ನೇಹಿತನ ತರ. ಯಾಕಂದ್ರೆ ಭಗವಂತ ಎಲ್ಲ ಜೀವಿಗಳ ಸ್ನೇಹಿತ ಅಲ್ವಾ. ಅದೇ ರೀತಿ ಭಗವಂತನ ಭಕ್ತನು ಕೂಡ ಎಲ್ಲ ಜೀವಿಗಳ ಸ್ನೇಹಿತನೇ. ಯಾಕೆಂದ್ರೆ ಅವನು ಎಲ್ಲ ಜೀವಿಗಳ ಒಳಿತನ್ನೇ ಬಯಸುತ್ತಾನೆ ಅಲ್ವಾ. ಅದಕ್ಕೆ ಸೊ ಹಾಗಾಗಿ ಅವನು ಕಾವ್ಯಶೀಲನಾಗಿರುತ್ತಾನೆ, ಅಂದ್ರೆ ಪಂಡಿತನಾಗಿರುತ್ತಾನೆ. ಪರಿಣಿತನಂತೆ, ಎಲ್ಲ ದಕ್ಷ, ಅವನು ಎಲ್ಲದ ಕೆಲಸಗಳನ್ನು ಕೂಡ ಭಕ್ತರನ್ನು ನೋಡಿ ನೀವು ಎಲ್ಲ ಕೆಲಸ ತುಂಬಾ ಎಫಿಷಿಯೆಂಟ್ ಆಗಿ ಮಾಡ್ತಾರೆ. ಮೌನಿಯಾಗಿರ್ತಾನೆ. ಇಲ್ಲಿ ಮೌನಿ ಅಂದ್ರೆ ಏನು ಅರ್ಥ ಗೊತ್ತಾ? ಮೌನಿ ಅಂದ್ರೆ ಏನರ್ಥ? ಮೌನಿ ಅಂದ್ರೆ ಅವರು ಮಾತಾಡಿದ್ರೆ ಕೃಷ್ಣ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಲೌಕಿಕವನ್ನ ಮಾತನಾಡುವುದಿಲ್ಲ. ಮೌನಿ ಅಂದ್ರೆ ಸುಮ್ಮನೆ ಮೌನ ವ್ರತ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮೌನ ಅಂದ್ರೆ ಏನು?
ಕೃಷ್ಣನ ಬಗ್ಗೆ ಮಾತನಾಡುವುದು, ಅದೇ ಮೌನ. ಇದು ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಇದು ಭಕ್ತರ ಗುಣಗಳು. ಇದೆಲ್ಲ ಆ ಹರಿದಾಸ ಪಂಡಿತರಲ್ಲಿ ಇತ್ತು. ಸೊ ಹಾಗಾಗಿ ಇದರಲ್ಲಿ ನಾವೇನ್ ತಿಳ್ಕೊಳ್ಬೇಕು? ಹರೇ ಕೃಷ್ಣ, ಇದ್ರಲ್ಲಿ ನಾವೇನ್ ತಿಳ್ಕೊಳ್ಬೇಕು? ಅವ್ರನ್ನ ನಾವು ಸಹನಶೀಲರಾಗಬೇಕು. ಭಕ್ತನು ಹೇಗಿರಬೇಕೆಂದು. ಜಾಸ್ತಿ ಮಾತು ಆಡಬಾರ್ದು, ಕೃಷ್ಣನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕು ಮಾತಾಜಿ. ಇಲ್ಲಿ ಎಲ್ಲಾ ಗುಣಗಳು ಭಕ್ತರಿಗೆ ತಾನಾಗೆ ಭಗವಂತ ಕೊಡ್ತಾನೆ, ಎಲ್ಲ ಒಳ್ಳೆ ಗುಣಗಳನ್ನು. ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ 26 ಗುಣಗಳನ್ನ? ಎಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ? 16ನೇ ಚಾಪ್ಟರ್ನಲ್ಲಿ ಹೇಳಿದ್ದಾರೆ ಮಾತಾಜಿ. 16ನೇ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ನೋಡೋಣ. ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಃ ತಪಾರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಷು ಅಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗಾಗಿ ಅಂದ್ರೆ ಅಭಯ, ಅಸ್ತಿತ್ವ ಶುದ್ಧಿ, ಇದೆಲ್ಲ ದೈವಿ ಗುಣಗಳು. ಇದೆಲ್ಲ ಹೇಗ್ ಬರುತ್ತೆ? ಅಭಯ ಅಂದ್ರೆ ಸನ್ಯಾಸಿಗಳು ಅಭಯ, ಅವ್ರೊಬ್ಬರೇ ಇರ್ತಾರಲ್ವಾ ಸನ್ಯಾಸಿಗಳು. ಆಮೇಲೆ ಎಲ್ಲರನ್ನು ಸರ್ವಸಂಗ ಪರಿತ್ಯಾಗಿ. ಆದ್ರೆ ಅವರಿಗೆ ಅಷ್ಟು ಧೈರ್ಯ ಆಗಿರುತ್ತೆ ಅಭಯ. ಅಲ್ಲಿ ಭಗವಂತ ಯಾವಾಗಲೂ ನನ್ನ ಜೊತೆ ಇರ್ತಾನೆ, ಪರಮಾತ್ಮನಾಗಿದೆ, ಅವರಿಗೆ ಗೊತ್ತು. ಅದಕ್ಕೆ ಅವರು ಅಭಯ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಸತ್ವ ಸಂಶುದ್ಧಿ ಅಂದ್ರೆ ಎಲ್ಲ ಅವರು ಬದುಕನ್ನ, ಅವರು ಅಸ್ತಿತ್ವವನ್ನ ಸಂಶುದ್ಧಿ ಮಾಡ್ಕೊಳ್ತಾರೆ. ಹೇಗೆ ಕೇಳಿದ್ರೆ ಅವರು ಅಂದ್ರೆ ಯಾವುದೇ ರೀತಿಯ ಆಸ್ತಿ ಪಾಸ್ತಿಗೆ ಅವರು ಇಟ್ಕೊಳ್ಳೋದಿಲ್ಲ. ಆಮೇಲೆ ಹೆಂಗಸಿನ ಜೊತೆ ಯಾವುದನ್ನೇ ನಿಕಟ ಸಂಪರ್ಕವನ್ನ ಇಟ್ಕೊಂಡಿರೋದಿಲ್ಲ ಅಲ್ವಾ? ಮತ್ತೆ ಸನ್ಯಾಸಿಗಳು ಏನ್ ಮಾಡ್ತಾರೆ? ಜ್ಞಾನವನ್ನು ಹಂಚಲಿಕ್ಕಾಗಿ ಅವರು ಬೇರೆ ಬೇರೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರೆ ಅಲ್ವಾ? ಆಮೇಲೆ ಇಲ್ಲಿ ಗೃಹಸ್ಥರಿಗೆ ಯಾವ ರೀತಿ ಗುಣಗಳು ಅಂತ ಹೇಳಿದ್ದಾರೆ ಅಂದ್ರೆ ಆತ್ಮ ಸಂಯಮ ಅಂತಂದ್ರೆ ಏನು ಅಂತಂದ್ರೆ ಕೇವಲ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ಕಾಮಜೀವನವನ್ನ ನಡೆಸೋದು, ಇಲ್ಲದಿದ್ದರೆ ಇಲ್ಲ. ಆಮೇಲೆ ಗೃಹಸ್ಥರಿಗೆ ಯಜ್ಞವನ್ನು ಹೇಳಿದ್ದಾರೆ, ಅದು ಕೂಡ ಎಲ್ಲ ದೈವಿ ಗುಣಗಳೇ. ಏನು ಯಜ್ಞ? ಸಂಕೀರ್ತನೆ ಯಜ್ಞ. ಆಮೇಲೆ ಬ್ರಹ್ಮಚಾರಿಗಳಿಗೆ ಏನಂತ ಹೇಳಿ ದಾನವನ್ನು ಹೇಳಿದ್ದಾರೆ ಗೃಹಸ್ಥರಿಗೆ. ಆಮೇಲೆ ಬ್ರಹ್ಮಚಾರಿಗೆ ಏನೇನು ಹೇಳಿದ್ದಾರೆ? ಸ್ವಾಧ್ಯಾಯ ಮತ್ತೆ ಬ್ರಹ್ಮಚರ್ಯ ಪರಿಪಾಲನೆ. ವಾನಪ್ರಸ್ಥರಿಗೆ ಏನು ಹೇಳಿದ್ದಾರೆ? ತಪಸ್. ಆಮೇಲೆ ಬೇರೆ ಎಲ್ಲರಿಗೂ ಏನಂತ ಹೇಳಿದ್ದಾರೆ? ಬ್ರಾಹ್ಮಣರಲ್ಲಿ ಏನು ಹೇಳಿದ್ದಾರೆ? ಸರಳತೆ ಮತ್ತೆ ಶುಚಿತ್ವ. ಇಲ್ಲಿ ಬೇರೆಯವರಿಗೆ ಏನೇನು ಎಲ್ಲರಿಗೂ ಕೂಡ ಅಹಿಂಸೆ, ಸತ್ಯ, ಸಿಟ್ಟು, ಅಕ್ರೋಧ ಇಲ್ಲದೆ ಇರೋದು, ಅಂದ್ರೆ ಕ್ರೋಧ ಇಲ್ಲದೆ ಇರೋದು, ಆಮೇಲೆ ಇನ್ನೊಬ್ಬರ ತಪ್ಪು ಹುಡುಕದೇ ಇರೋದು, ದೃಢ ಸಂಕಲ್ಪ ಇರೋದು, ಆಮೇಲೆ ತೇಜಸ್ಸು, ಶೌಚ, ಮತ್ತೆ ಮಾನ ಪೂಜಾ ಪ್ರತಿಷ್ಠೆ ಇಲ್ಲದೆ ಇರೋದು, ಮತ್ತೆ ನಮ್ರತೆ. ಸೊ ಇದಿಷ್ಟು ಗುಣಗಳು ದೈವಿ ಗುಣಗಳು. ಈ ಎಲ್ಲ ದೈವಿ ಗುಣಗಳು ಯಾರಲ್ಲಿತ್ತು? ಹರಿದಾಸ ಪಂಡಿತರಲ್ಲಿ ಇತ್ತು. ಅವ್ರು ಯಾರು? ಗೋವಿಂದನ ದೇವಸ್ಥಾನದ ಮುಖ್ಯ ಅರ್ಚಕರು. ಹರೇ ಕೃಷ್ಣ. ಮುಂದೋಗೋಣ. 56 ಸಬಾರ ಸಮ್ಮಾನ ಕರ್ತ ಕರೇನ ಸಬಾರಹಿತ ಕೌಟಿಲ್ಯ ಮಾತ್ಸರ್ಯ ಹಿಂಸಾ ನ ಜಾನೆ ತಾಂದ್ರ ಚಿತ್ತ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಈಗ ಓದಿದ್ರು ಮಾತಾಜಿ ಅವರು. ಓದಿದ್ವ ಮಾತಾಜಿ? ಓದ್ದೆ. ಸುಜಾತ ಮಾತಾಜಿ, ಉಮಾದೇವಿ ಮಾತಾಜಿ ನೀವು ಓದಿದ್ವಲ್ವಾ? ನಂದು ಬಂದಿಲ್ಲ ಮಾತಾಜಿ. ಪದ್ಮಾ ಮಾತಾಜಿ ನೀವೇ ಓದಿಬಿಡಿ. ಪದ್ಮಾ ಮಾತಾಜಿ ಓದಿ. ಮಾತಾಜಿ ಛಾಯಾ ಮಾತಾಜಿ ಅವ್ರಿಗೂ ಆಗಿದೆ ಮಾತಾಜಿ. ಛಾಯಾ ಮಾತಾಜಿ ತನಕ ಆಗಿದೆಯಾ? ಓಕೆ. ಸಿ ಮೇಲೆ ಡಿ
ದಯಾನ್ವಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸಭಾರ ಸಮ್ಮಾನೆ ಕರತೆ ಕರೇನ ಸಭಾರ ಚಿತ ಕೋಟಾಲಿಯೇ ಮತ್ಸ್ಯ ಸಿಂಹಾಸನ ಜಾನೆ ತಾಜೇರ ಚಿತ್ತ. ಸಭಾರ ಎಲ್ಲರ ಸಮಾನ ಕರ್ತೆ ಗೌರವ ತುಂಬಿದ ಕರೇನ ಬಯಸುತ್ತಾರೆ. ಸಭಾರ ಪ್ರತಿಯೊಬ್ಬರ ಹಿತ ಸುಖ ಕೌಟಲ್ಯ ವ್ಯವಹಾರ ಕುಶಲತೆ ಬಲ್ಲ ಮತ್ಸ್ಯಾರ ಮಾತ್ಸರ್ಯ ಕರುಭು ಹಿಂಸಾ ಹೊಟ್ಟೆಯುರಿ ಓದಿ ಮಾತಾಜಿ. ನಾಜೆ ಬಲ್ಲವರು ತಾಜಾರ ಅವನ ಚಿತ್ತ ಹೃದಯವು. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರ ಎಲ್ಲರ ಅವರು ಎಲ್ಲರನ್ನು ಗೌರವಿಸುತ್ತಿದ್ದರು ಮತ್ತು ಪ್ರತಿಯೊಬ್ಬರ ಹಿತಕ್ಕಾಗಿಯೂ ದುಡಿದರು. ತಂತ್ರಗಾರಿಕೆ ಕುರುಬ ಹಾಗೂ ಈ ವಿಷಯಗಳನ್ನು ಅವರ ಹೃದಯವು ಬರುವುದೇ ಇಲ್ಲ. ಅವರ ಹೃದಯವು ಬರುವುದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಶಿಲ ಪ್ರಭುಪಾದ ಕಿ ಜೈ. ಸೊ ಅವರು ಎಲ್ಲರನ್ನು ಗೌರವಿಸುತ್ತಿದ್ದರು. ಅದೇ ಹೇಳಿದ್ವಲ್ಲ ನಾವು, ಮಾನ ಪೂಜಾ ಪ್ರತಿಷ್ಠೆ ಅವರಿಗೆ ಇಲ್ಲ, ಆದರೆ ಎಲ್ಲರಿಗೂ ಕೂಡ ಗೌರವ ಕೊಡ್ತಾ ಇದ್ರು. ಸೊ ಇದು ಭಕ್ತರ ಗುಣ. ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಪ್ರತಿಯೊಬ್ಬರ ಹಿತಕ್ಕಾಗಿಯೂ ದುಡಿದರು. ಇದು ಕೂಡ ನಾವು ಈಗ ಡಿಸ್ಕಸ್ ಮಾಡಿದ್ದೇವೆ. ಎಲ್ಲರ ಕಲ್ಯಾಣಕ್ಕಾಗಿ ಅವರು ದುಡಿದರು. ಅವರಿಗೆ ತಂತ್ರಗಾರಿಕೆ, ಈ ತಂತ್ರಗಾರಿಕೆ ಅಂತಂದ್ರೆ ಏನು ಅಂದ್ರೆ ಕುಟಿಲ ನೀತಿ, ವ್ಯವಹಾರ ಕುಶಲತೆ ಅದು ಇರಲಿಲ್ಲ. ಆಮೇಲೆ ಅವರು ಇನ್ನೊಬ್ಬರನ್ನ ನೋಡಿ ಕರುಬ್ತಿರ್ಲಿಲ್ಲ, ಮಾತ್ಸರ್ಯ ಇಲ್ಲ. ಮತ್ತೆ ಅವರಿಗೆ ಈ ಈರ್ಷ್ಯೆ, ಹೊಟ್ಟೆ ಕಿಚ್ಚು ಇದೆಲ್ಲ ಭಕ್ತರಿಗೆ ಇರೋದಿಲ್ಲ. ಯಾಕೆಂದ್ರೆ ಎನ್ವಿ ಅಂದ್ರೆ ಏನು, ಹೊಟ್ಟೆ ಕಿಚ್ಚು ಅಂದ್ರೆ ಏನು, ಅವ್ರ ಹತ್ರ ಇದು ಇರೋದು ನನ್ಗೆ ಇಷ್ಟ ಇದೆ, ಆದರೆ ಅದು ಅವ್ರ ಹತ್ರ ಇರೋದು ನನ್ಗೆ ಇಷ್ಟ ಇಲ್ಲ, ಇದು ಹೊಟ್ಟೆ ಕಿಚ್ಚು ಅಲ್ವಾ. ಈ ಈರ್ಷ್ಯೆ ಭಕ್ತರಲ್ಲಿ ಇರೋದಿಲ್ಲ. ಮತ್ತೆ ಈರ್ಷ್ಯೆ ಇದ್ರೆ ಭಗವಂತನ ಲೋಕದಲ್ಲಿ ಆ ಈರ್ಷ್ಯೆಗೆ ಒಳಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅವರ ಹೃದಯದಲ್ಲಿ ಈರ್ಷ್ಯೆ, ಕರುಬೋದು, ಆಮೇಲೆ ಎಲ್ಲ ಕುಟಿಲ ನೀತಿ, ಇದು ತಂತ್ರಗಾರಿಕೆ, ಎಲ್ಲ ವ್ಯವಹಾರ ಕುಶಲತೆ ಇಂಥದ್ದೆಲ್ಲ ಇರಲಿಲ್ಲ. ಇದೆಲ್ಲ ಶುದ್ಧ ಭಕ್ತರ ಗುಣಗಳು. ಕೃಷ್ಣೇರಾಯೇ ಸಾಧಾರಣ ಸದ್ಗುಣ ಪಂಚಾಶ್ಚ ಸೇಸಭಾ ಗುಣೇರ ತಾನ್ರ ಶರೀರೇ ನಿವಾಸ. ಸುಜಾತ ಮಾತಾಜಿ ಓದಿ. ಸುಜಾತ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ ಓದಿ ಮಾತಾಜಿ. ಸುಜಾತ ಮಾತಾಜಿ ಶ್ಲೋಕ 57 ಓದಿ. ಕೃಷ್ಣೇರಯ ಸಾಧಾರಣ ಸದ್ಗುಣ ಪಂಚಾಶ ಸೇಸಭ ಗುಣೇರ ತಾಂಗರ ಶರೀರೇ ನಿವಾಸ. ಕೃಷ್ಣೇರ ಭಗವಾನ್ ಕೃಷ್ಣನ ಸಾಧಾರಣ ಸಾಮಾನ್ಯ ಸದ್ಗುಣ ಒಳ್ಳೆಯ ಗುಣಗಳು. ಸಂಕಾಶ ಪಂಚಾಶ ಮಾತಾಜಿ, ಅದು ಪಂಚಾಶ 50 ಸೇ ಸಬ್ ಎಲ್ಲ ಗುಣೇರ ಗುಣಗಳು ತಾಂಜರ ಅವರ ಶರೀರ ದೇಹದಲ್ಲಿ ನಿವಾಸ ಸರ್ವಕಾಲವು ನಿವಸಿತವಾಗಿದ್ದವು. ಅನುವಾದ: ಕೃಷ್ಣನಲ್ಲಿದ್ದ 50 ಸದ್ಗುಣಗಳು ಅವರ ದೇಹದಲ್ಲೂ ಮನೆ ಮಾಡಿಕೊಂಡಿದ್ದವು. ಭಾವಾರ್ಥ: ಶ್ರೀ ಭಕ್ತಿ ರಸಾಮೃತ ಸಿಂಧು ಎನ್ನುವ ಗ್ರಂಥದಲ್ಲಿ ಶ್ರೀ ಕೃಷ್ಣನ ದಿವ್ಯ ಗುಣಗಳ ಪ್ರಸ್ತಾವವಿದೆ. ಆ ಗುಣಗಳಲ್ಲಿ 50 ಮೂಲಭೂತವಾದವುಗಳು ಆಯಂ ನೇತ ಸುರಮ್ಯಾಂಗ ಇತ್ಯಾದಿ. ಈ ಗುಣಗಳೆಲ್ಲವೂ ಅಲ್ಪ ಪ್ರಮಾಣದಲ್ಲಿ ಶ್ರೀ ಹರಿದಾಸ ಪಂಡಿತರ ದೇಹದಲ್ಲೂ ಇದ್ದವು. ಪ್ರತಿಯೊಬ್ಬ ಜೀವಿಯು ದೇವೋತ್ತಮ ಪರಮಪುರುಷನ ಭಾಗವಾದ್ದರಿಂದ ಶ್ರೀಕೃಷ್ಣನ ಎಲ್ಲಾ ಸದ್ಗುಣಗಳು ಮೂಲಭೂತವಾಗಿ ಪ್ರತಿ ಜೀವಿಯಲ್ಲಿ ಇರುತ್ತವೆ. ವ್ಯಕ್ತಿಗೆ ಐಹಿಕ ಪ್ರಕೃತಿಯ ಜೊತೆ ಸಂಪರ್ಕವಿದೆಯಾದ್ದರಿಂದ ಈ ಗುಣಗಳು ಬದ್ಧ ಜೀವಿಗಳಲ್ಲಿ ಕಂಡುಬರುವುದಿಲ್ಲ. ಆದರೆ
ವ್ಯಕ್ತಿಯು ಪರಿಶುದ್ಧ ಭಕ್ತನಾದಾಗ ಆ ಗುಣಗಳು ತಮ್ಮಂತೆ ತಾವೇ ಪ್ರಕಾಶಕ್ಕೆ ಬರುತ್ತವೆ. ಈ ಮಾತುಗಳು ಶ್ರೀಮದ್ ಭಾಗವತದಲ್ಲಿ 5.18.12 ಬರುತ್ತದೆ. ಭಾಗವತದ ಶ್ಲೋಕವನ್ನು ಕೆಳಗೆ ಕೊಟ್ಟಿದೆ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಇವೆಲ್ಲ ಗುಣಗಳು ಭಗವಂತನ ಗುಣಗಳು. ಭಗವಂತನಲ್ಲಿ 100% ಈ ಗುಣಗಳು ಇರುತ್ತವೆ, ಆಯ್ತಾ. ಸೊ ಆ ಗುಣಗಳು ಈ ಭಕ್ತರಲ್ಲಿ ಅಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಸೊ ಭಕ್ತರೊಂದು ಜೀವಾತ್ಮ ಅಲ್ವಾ. ಸೊ ಜೀವತತ್ವದಲ್ಲಿ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಭಕ್ತರಲ್ಲಿ ಅದು ಅಲ್ಪ ಪ್ರಮಾಣದಲ್ಲಿ ಇದ್ರೂ ಕೂಡ ಅದು ಚೆನ್ನಾಗಿ ಈ ಪ್ರಕಟವಾಗುತ್ತೆ. ನಮ್ಮಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತುಂಬಾ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ, ಟಿಮ್. ಅದರ ಭಕ್ತರಲ್ಲಿ ಅದು ತುಂಬಾ ಚೆನ್ನಾಗಿ ಪ್ರಕಟ ಆಗುತ್ತೆ. ಯಾಕಂದ್ರೆ ಅವರಿಗೆ ಭಗವಂತನ ಅನುಗ್ರಹದಿಂದ ಅದು ಪ್ರಕಟ ಆಗುತ್ತೆ. ಈ ಎಲ್ಲ ಸದ್ಗುಣಗಳು ಮೂಲಭೂತವಾಗಿ ಪ್ರತಿ ಜೀವಿಯಲ್ಲೂ ಇರುತ್ತವೆ, 50 ಗುಣಗಳು. ಆದರೆ ನಮಗೇನಾಗಿದೆ, ನಮಗೆ ಭೌತಿಕ ಪ್ರಕೃತಿ ಈ 3 ಗುಣಗಳಲ್ಲಿ ನಾವು ಇರೋದ್ರಿಂದ ನಮಗೆ ಈ ಕಂಡೀಷನ್ಡ್ ಲಿವಿಂಗ್ ಎಂಟಿಟಿ ಬದ್ಧ ಜೀವಿಗಳಿಗೆ ಇದು ಗುಣ ಪ್ರಕಟ ಆಗುವುದಿಲ್ಲ, ಒಳ್ಳೆಯ ಗುಣಗಳು. ಆದರೆ ಶುದ್ಧ ಭಕ್ತನಾದಾಗ ಈ ಗುಣಗಳು ತಮ್ಮಿಂದ ತಾವೇ ಪ್ರಕಾಶಕ್ಕೆ ಬರುತ್ತವೆ, ಭಗವಂತನ ಅನುಗ್ರಹದಿಂದ ಬರುತ್ತೆ. ಅದಕ್ಕೆ ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಅದೇ ಶ್ಲೋಕ ಈಗ 58ನೇ ಶ್ಲೋಕ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ್ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇ ನಾಸ್ತಿ ಧಾವತೋ ಬಹಿಃ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ಗುಣೈಃ ತತ್ರ ಸಮಾಸತೆ ಸುರಾಃ ಹರಾವ್ ಭಕ್ತಸ್ಯ ಕುತೋ ಮಹದ್ಗುಣ ಮನೋ ರಥೇ ನಾಸ್ತಿ ಧಾವತೋ ಬಹಿಃ. ಸ್ವಲ್ಪ ಜೋರಾಗಿ ಓದಿ ಪ್ರಭುಜಿ. ಅವರು ಭಕ್ತಿ ಸೇವಾ ಮನೋಭಾವ ಭಗವತಿ ದೇವೋತ್ತಮ ಪರಮ ಪುರುಷನಿಗೆ ಅಕಿಂಚನ ಉದ್ದೇಶವಿಟ್ಟುಕೊಳ್ಳದ ಸರ್ವೈ ಎಲ್ಲ ಗುಣಗಳು ತತ್ರ ಅಲ್ಲಿ ಸಮಾಸತೆ ಪ್ರಕಾಶಕ್ಕೆ ಬರುತ್ತದೆ. ಸುರಃ ಸರ್ವ ದೇವತೆಗಳಲ್ಲಿನ ಹರವು ಪರಮ ಪುರುಷನಿಗೆ ಅಭಕ್ತಸ್ಯ ಭಕ್ತನಲ್ಲದವನು ಕುತಃ ಎಲ್ಲಿ ಮಹತ್ ಗುಣೈ ಉತ್ತಮ ಗುಣಗಳು ಮನಃ ರಥೇನ ಕಲ್ಪನೆಗಳು ಅಸತಿ ಐಹಿಕ ಅಸ್ತಿತ್ವ ಧಾವತಃ ಬರುತ್ತವೆ ಬಹಿ ಹೊರಗಿನಿಂದ. ಅನುವಾದ: ಕೃಷ್ಣನಲ್ಲಿ ಅಚಲ ಶ್ರದ್ಧೆಯುಳ್ಳವನಲ್ಲಿ ದೇವತೆಗಳ ಹಾಗೂ ಕೃಷ್ಣನ ಎಲ್ಲ ಸದ್ಗುಣಗಳು ಏಕಪ್ರಕಾರವಾಗಿ ಪ್ರಕಟಗೊಳ್ಳುತ್ತಾ ಬರುತ್ತವೆ. ಅದೇ ಯಾರಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಇಲ್ಲವೋ ಅವನಲ್ಲಿ ಸದ್ಗುಣಗಳು ಇರುವುದಿಲ್ಲ. ಏಕೆಂದರೆ ಅಂಥವನನ್ನು ಐಹಿಕ ಅಸ್ತಿತ್ವದ ಮನೋಕಲ್ಪನೆಗಳು ನಿಮಗ್ನನನ್ನಾಗಿ ಮಾಡಿರುತ್ತವೆ. ಐಹಿಕ ಅಸ್ತಿತ್ವವು ಭಗವಂತನ ಬಹಿರ್ಮುಖ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಏನಂದ್ರೆ ನಿಮ್ಮ ಧ್ವನಿ ತುಂಬಾ ಸಣ್ಣದಿದೆ, ಕೇಳುವುದೇ ಇಲ್ಲ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಭಗವಂತನಲ್ಲಿ ಯಾರು ಪರಿಶುದ್ಧ ಭಕ್ತಿಯನ್ನು ಬೆಳೆಸ್ಕೊಳ್ತಾರೋ ಅವರಲ್ಲಿ ಎಲ್ಲ ದೈವಿ ಗುಣಗಳು ಬರ್ತದೆ. ಅವರಲ್ಲಿ ಧರ್ಮ, ಜ್ಞಾನ, ವೈರಾಗ್ಯ ಇಂಥ ಶ್ರೇಷ್ಠ ಗುಣಗಳು ಕೂಡ ಕಾಣಿಸ್ಕೊಳ್ಳುತ್ತವೆ. ಯಾಕೆಂದ್ರೆ ಅದಕ್ಕೆ ಬಿಟ್ಟು ಯಾರಾದರೂ ಭಕ್ತಿಯಲ್ಲಿ ಇಲ್ಲ, ಅವರಿಗೆ ಪ್ರಾಪಂಚಿಕ ಚಟುವಟಿಕೆಯಲ್ಲಿ ಇರ್ತಾರೆ, ಅವರಿಗೆ ಇಂಥ ಗುಣಗಳು ಕಾಣಿಸೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಬರೋದಿಲ್ಲ. ಯಾಕೆ? ಅವರಿಗೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಅಲ್ವಾ. ಭಕ್ತನಲ್ಲಿ ಎಲ್ಲ ಒಳ್ಳೆ ಗುಣಗಳು ಯಾಕೆ ಬರುತ್ತೆ ಅಂದ್ರೆ ಭಗವಂತನ ಅನುಗ್ರಹದಿಂದ ಬರುತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಯಾಕೆಂದ್ರೆ ಎಲ್ಲ ಜೀವಿಗಳು ಭಗವಂತನ ಮಕ್ಕಳೇ. ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂತ ಹೇಳಿದ್ದಾರೆ. ಅಲ್ಲಿ ಈ ಜಗತ್ತಲ್ಲಿ ಇರುವ ಎಲ್ಲ ಜೀವರಾಶಿಗಳು ಭಗವಂತನ ಮಕ್ಕಳು, ಶಾಶ್ವತವಾದ ಮಕ್ಕಳು. ಆದರೆ ನಾವೀಗ ಬದ್ಧ ಜೀವನ, ನಾವೀಗ 3 ಗುಣಗಳಲ್ಲಿ ಇದ್ದೇವೆ. ಸೊ ಹಾಗಾಗಿ ನಾವು ಎಲ್ಲ ಇಂದ್ರಿಯಗಳ ಜೊತೆ ನಾವೀಗ ನಮ್ಮ ಜೀವನದಲ್ಲಿ ಹೋರಾಡ್ತಾ ಇದ್ದೇವೆ. ಆದರೆ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತೇವೆ, ಆಗ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮ್ಮ ಎಲ್ಲ ಇದು ಅಂದರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಅದರಲ್ಲಿ ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಅರ್ಚನ, ವಂದನ ಇಷ್ಟನ್ನು ನಾವು ಪಾದ ಸೇವನ ಇಷ್ಟನ್ನು ಮಾಡಿಕೊಂಡ್ರೆ
ನಮ್ಮಲ್ಲಿ ಒಳ್ಳೆಯ ಗುಣಗಳು ತನ್ನಿಂತಾನೇ ಬರ್ತದೆ. ಸೊ ಆ ಒಳ್ಳೆಯ ಗುಣಗಳು 24 ಗುಣಗಳು ಯಾವುದು ಅಂತ ಈಗಷ್ಟೇ ನಾವು ಅದನ್ನ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಹಾಗಾಗಿ ನಾವು ಐಹಿಕ ಅಸ್ತಿತ್ವದಲ್ಲಿ ಇರೋದು ಅಂದ್ರೆ ಭಗವಂತನಿಂದ ಮುಖ ಹೀಗೆ ತಿರುಗಿಸೋದು. ಆದ್ರೆ ಭಗವಂತನ ಕಡೆ ಮುಖ ಮಾಡಿ ನಾವು ಭಕ್ತಿ ಇದ್ರೆ ನಮ್ಗೆ ಎಲ್ಲ ಒಳ್ಳೆ ಗುಣಗಳು ಬರುತ್ತೆ. ಹರೇ ಕೃಷ್ಣ. 59ನೇ ಶ್ಲೋಕ. ಪಂಡಿತ ಗೋಸಾಯಿರ ಶಿಷ್ಯ ಅನಂತಾಚಾರ್ಯ ಕೃಷ್ಣ ಪ್ರೇಮಮಯ ತನು ಉದಾರ ಸರ್ವ ಆರ್ಯ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಮಾತಾಜಿ. ಪಂಡಿತ ಗೋಸಾಯಿರ ಶಿಷ್ಯ ಅನಂತ ಆಚಾರ್ಯ ಕೃಷ್ಣ ಪ್ರೇಮಮಯ ತನು ಉದಾರ ಸರ್ವ ಆರ್ಯ. ಪಂಡಿತ ಗೋಸಾಯಿ ಗದಾಧರ ಪಂಡಿತರ ಶಿಷ್ಯ ವಿದ್ಯಾರ್ಥಿ. ಅನಂತ ಆಚಾರ್ಯರು ಕೃಷ್ಣ ಪ್ರೇಮಮಯ ಸದಾ ದೈವ ಪ್ರೇಮದಿಂದ ತುಂಬಿದವರು. ತನು ದೇಹ ಉದಾತ್ತ ಸರ್ವ ಎಲ್ಲ ವಿವರಗಳಲ್ಲೂ ಆರ್ಯ ತುಂಬ ಮುಂದುವರಿದವರು. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಆಚಾರ್ಯರು ಗದಾಧರ ಪಂಡಿತರ ಶಿಷ್ಯರು. ಅವರ ತನುವು ಸರ್ವದಾ ದೇವ ಪ್ರೇಮದಿಂದ ತುಂಬಿರುತ್ತಿತ್ತು. ಅವರು ಉದಾರ ಮನಸ್ಕರಾಗಿದ್ದರಲ್ಲದೆ ಎಲ್ಲ ವಿವರಗಳಲ್ಲೂ ಪ್ರೌಢರಾಗಿದ್ದರು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹಾಗಾಗಿ ಮಾತಾಜಿ. ಇಲ್ಲಿ ಮತ್ತೊಬ್ಬ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾವು ನೋಡಿದ್ವಲ್ಲ, ಹರಿದಾಸ್ ಪಂಡಿತರ ಇವರು ಗುರುಗಳು ಅನಂತಾಚಾರ್ಯರು, ಅವರ ಗುರುಗಳು ಗದಾಧರ ಪಂಡಿತರು. ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಅನಂತ ಆಚಾರ್ಯರು ಕೂಡ ದೈವ ಪ್ರೇಮ ಕೃಷ್ಣ ಪ್ರೇಮದಲ್ಲಿದ್ರು, ಉದಾರ ಮನಸ್ಕರಾಗಿದ್ರು. ಅಂದ್ರೆ ಅವರು ಕೂಡ ಅವರನ್ನು ಕೂಡ ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಎಲ್ಲ ವೈಷ್ಣವರು ಭಕ್ತರು ಶುದ್ಧ ಭಕ್ತರನ್ನ ಕೊಂಡಾಡ್ತಾ ಇದ್ದಾರೆ. ಅನಂತಾಚಾರ್ಯರು ಗದಾಧರ ಪಂಡಿತರ ಶಿಷ್ಯರು. ಸೊ ಅವರು ಕೂಡ ಕೃಷ್ಣ ಪ್ರೇಮದಲ್ಲಿ ಇದ್ರು. 60ನೇ ಶ್ಲೋಕ ನೋಡೋಣ. ತಾಂದ್ರ ಅನಂತ ಗುಣಕ್ಕೆ ಕರು ಪ್ರಕಾಶ ತಾಂದ್ರ ಪ್ರಿಯ ಶಿಷ್ಯ ಇಹ ಪಂಡಿತ ಹರಿದಾಸ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಸ್ವಲ್ಪ ಫಾಸ್ಟ್ ಓದೋರ್ನ ಓದಿಸಿ, ಯಾಕೆಂದ್ರೆ ಭಾವಾರ್ಥ ತುಂಬಾ ದೊಡ್ಡದಿದೆ, ಟೈಮ್ ಆಗೋಗಿದೆ. ಅಲ್ಲ ಮಾತಾಜಿ, ಗೀತಾ ಕೋಡಿಕಲ್ ನೀವು ಓದಿದ್ಯೋದಲ್ವಾ ಮಾತಾಜಿ? ಒಮ್ಮೆ ಇಲ್ಲ ಮಾತಾಜಿ, ಓದಿಲ್ಲ. ಓದಿ ಮಾತಾಜಿ, ಸ್ಟಾರ್ಟ್ ಮಾಡಿ ಓದಿ. ಹಾ ಮಾತಾಜಿ. ಶ್ಲೋಕ 60. ತಾಜಾಹಾರ ಅನಂತ ಗುಣ ಕೇಕರು ಪ್ರಕಾಶ ತಜರ ಪ್ರಿಯ ಶಿಷ್ಯ ಹಿಜ ಪಂಡಿತ ಹರಿದಾಸ. ತಾಜಾಹಾರ ಅವರ ಅನಂತ ಸೀಮಾತೀತ ಗುಣಗಳು ಯಾರು ಕರು ಮಾಡಬಲ್ಲರು. ಪ್ರಕಾಶ ಪ್ರದರ್ಶನ ತಾಜ್ರ ಅವರ ಪ್ರಿಯ ಇಷ್ಟ ಶಿಷ್ಯ ವಿದ್ಯಾರ್ಥಿಯು ಹಿಜ್ಕಾ ಈ ವ್ಯಕ್ತಿಯು ಪಂಡಿತ ಹರಿದಾಸ ಪಂಡಿತರು. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಆಚಾರ್ಯರು ಸಕಲ ಸದ್ಗುಣಗಳ ನಿಧಿಯಾಗಿದ್ದರು. ಅವರು ಎಂತಹ ಮಹಿಮವಂತರಾಗಿದ್ದರು ಎಂಬುದನ್ನು ಯಾರೂ ಊಹಿಸಲಾರರು. ಪಂಡಿತ ಹರಿದಾಸರು ಅವರ ಪ್ರಿಯ ಶಿಷ್ಯರಾಗಿದ್ದರು. ಭಾವಾರ್ಥ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಾವು ರಚಿಸಿರುವ ಅನುಭಾಷ್ಯ ಎನ್ನುವ ಕೃತಿಯಲ್ಲಿ ಹೀಗೆ ಬರೆಯುತ್ತಾರೆ. ಶ್ರೀ ಅನಂತ ಆಚಾರ್ಯರು ಭಗವಾನ್ ಚೈತನ್ಯ ಮಹಾಪ್ರಭುಗಳ ನಿರಂತರ ಸಂಗಾತಿಗಳಲ್ಲೊಬ್ಬರು. ಪೂರ್ವದಲ್ಲಿ ಎಂದರೆ ಭಗವಾನ್ ಶ್ರೀಕೃಷ್ಣನು ಅವತರಿಸಿರುವ ಕಾಲಕ್ಕೆ ಅನಂತ ಆಚಾರ್ಯರು ಅಷ್ಟಗೋಪಿಯರಲ್ಲಿ ಒಬ್ಬಾಕೆಯಾದ ಸುದೇವಿ ಆಗಿದ್ದರು. ಈ ಮಾತನ್ನು ಗೌರ ಗಣೋದ್ದೇಶ ದೀಪಿಕಾ 165 ಎನ್ನುವ ಗ್ರಂಥದಲ್ಲಿ ಹೀಗೆ ಹೇಳಿದೆ. ಅನಂತ ಆಚಾರ್ಯ ಗೋಸ್ವಾಮಿಯ ಸುದೇವಿ ಪುರ ಪ್ರಜೆ. ಅನಂತ ಆಚಾರ್ಯ ಗೋಸ್ವಾಮಿಯವರು ಹಿಂದೆ ರಜದಲ್ಲಿ ವೃಂದಾವನ ಸುದೇವಿ ಎನ್ನುವ ಹೆಸರಿನ ಗೋಪಿಯಾಗಿದ್ದರು. ಜಗನ್ನಾಥಪುರಿ ಅಥವಾ ಪುರುಷೋತ್ತಮ ಕ್ಷೇತ್ರದಲ್ಲಿ ಗಂಗಾಮಾತಾ ಮಠ ಎನ್ನುವ ಹೆಸರಿನ ಪರ್ಣಕುಟೀರ ಹೊಂದಿದೆ. ಈ ಪರ್ಣಕುಟಿಯನ್ನು ಸ್ಥಾಪಿಸಿದವರು ಅನಂತ ಆಚಾರ್ಯ. ಗಂಗಾಮಾತಾ ಮಠದ ಗುರು ಪರಂಪರೆಯಲ್ಲಿ ಅನಂತ ಆಚಾರ್ಯರು ವಿನೋದ ಮಂಜರಿ ಎಂಬ ಹೆಸರಿನಿಂದ ಪ್ರಸಿದ್ಧರು. ಹರಿದಾಸ ಪಂಡಿತ ಗೋಸ್ವಾಮಿಯವರು ಆಚಾರ್ಯರ ಶಿಷ್ಯರಲ್ಲೊಬ್ಬರು. ಹರಿದಾಸರಿಗೆ ಶ್ರೀ ರಘು ಗೋಪಾಲ ಮತ್ತು ಶ್ರೀ ರಾಸಮಂಜರಿ ಎನ್ನುವ ಹೆಸರುಗಳು ಇವೆ. ಅವರ ಶಿಷ್ಯ ಲಕ್ಷ್ಮೀಪ್ರಿಯ. ಅವರು ಗಂಗಾಮಾತಾ ಅವರ ಸೋದರತ್ತೆ ಪುಟಿಯ ಎನ್ನುವ ಪ್ರಾಂತ್ಯದ ರಾಜನ ಕುವರಿಯಾದ ಗಂಗಾಮಾತೆಯು
ರಾಯ ರಾಯ ಎನ್ನುವ ಹೆಸರಿನ ದೇವತಾ ಮೂರ್ತಿಯನ್ನು ಜೈಪುರದ ಕೃಷ್ಣ ಮಿಶ್ರ ಎನ್ನುವವರಿಂದ ಪಡೆದು ತಂದು ಅದನ್ನು ಜಗನ್ನಾಥಪುರಿಯ ಸಾರ್ವಭೌಮ ಎನ್ನುವವರ ಮನೆಯಲ್ಲಿ ಸ್ಥಾಪಿಸಿದರು. ಶ್ರೀಲ ಅನಂತಾಚಾರ್ಯರ 5ನೆಯ ಪೀಳಿಗೆಯಲ್ಲಿ ಶ್ರೀ ವನಮಾಲಿ ಎನ್ನುವವರು ಅವರ ಶಿಷ್ಯರಾಗಿದ್ದರು. 6ನೆಯ ತಲೆಮಾರಿನಲ್ಲಿ ಈ ಶ್ರೀ ಭಗವಾನ್ ದಾಸ ಎನ್ನುವವರು ಅವರ ಶಿಷ್ಯರು. ಈ ಭಗವಾನ್ ದಾಸ ಬಂಗಾಳಿ 7ನೆಯ ಪೀಳಿಗೆಯಲ್ಲಿ ಅನಂತಾಚಾರ್ಯರ ಶಿಷ್ಯರಾಗಿದ್ದರು. ಮಧುಸೂದನ ದಾಸರು ಒರಿಸ್ಸಾ ಪ್ರಾಂತದವರು. 8ನೆಯ ಪೀಳಿಗೆಯಲ್ಲಿ ಅನಂತಾಚಾರ್ಯರ ಶಿಷ್ಯ ನೀಲಾಂಬರ ದಾಸ. 9ನೆಯ ತಲೆಮಾರಿನಲ್ಲಿ ಶ್ರೀ ನರೋತ್ತಮ ದಾಸ. 10ನೆಯ ತಲೆಮಾರಿನಲ್ಲಿ ಪೀತಾಂಬರ ದಾಸ ಅನಂತಾಚಾರ್ಯರ ಶಿಷ್ಯರು ಮತ್ತು 11ನೆಯ ಪೀಳಿಗೆಯಲ್ಲಿ ಶ್ರೀ ಮಾಧವ ದಾಸ ಅವರ ಶಿಷ್ಯರು. 12ನೇ ತಲೆಮಾರಿನಲ್ಲಿ ಒಬ್ಬರು ಶ್ರೀ ಅನಂತಾಚಾರ್ಯ ಶಿಷ್ಯರಾಗಿ ಬಂದು ಪ್ರಸ್ತುತ ಗಂಗಾಮಾತಾ ಪರ್ಣಕುಟಿಯನ್ನು ಮೇಲ್ವಿಚಾರಕರಾಗಿದ್ದರು. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಇಲ್ಲಿ ಅನಂತಾಚಾರ್ಯರು ಯಾರು? ಅವರು ಹರಿದಾಸ್ ಪಂಡಿತರ ಅವರ ಆಚಾರ್ಯರು, ಅವರ ಗುರುಗಳು. ಅವರು ಕೂಡ ಸಕಲ ಸದ್ಗುಣಗಳ ನಿಧಿಯಾಗಿದ್ದರು. ಎಲ್ಲರೂ ಭಕ್ತರು ಎಲ್ಲರೂ ತುಂಬಾ ಒಳ್ಳೆಯ ಗುಣಗಳಲ್ಲಿ ಇರ್ತಾರೆ. ಅದನ್ನ ವಿವರಿಸ್ತಾ ಇದ್ದಾರೆ. ಅವರು ಮಹಿಮೆಯನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅವರ ಪ್ರಿಯ ಶಿಷ್ಯರಾಗಿದ್ರಂತೆ ಪಂಡಿತ ಹರಿದಾಸರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಥಾಕೂರರು ಹೇಳ್ತಾರೆ, ಅನಂತಾಚಾರ್ಯರು ಯಾರು? ಅವರು ಭಗವಾನ್ ಚೈತನ್ಯರ ನಿತ್ಯ ಸಂಗಾತಿ, ಎಟರ್ನಲ್ ಅಸೋಸಿಯೇಟ್ ಆಫ್ ಚೈತನ್ಯ ಮಹಾಪ್ರಭುಗಳ ಅಸೋಸಿಯೇಟು. ಆಮೇಲೆ ಭಗವಾನ್ ಕೃಷ್ಣ ಅವತಾರ ಮಾಡಿದಲ್ಲ, ಅಲ್ಲಿ ಅವರು ಗೋಪಿಯಾಗಿದ್ರು, ಸುದೇವಿ ಅಂತ ಗೋಪಿಯಾಗಿದ್ರು. ಈಗ ಅನಂತಾಚಾರ್ಯಾಗಿ ಬಂದಿದ್ದಾರೆ ಅವರು. ಸೊ ಅನಂತಾಚಾರ್ಯ ಶಿಷ್ಯ ಈ ಹರಿದಾಸ ಪಂಡಿತರು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅನಂತಾಚಾರ್ಯ ಸುದೇವಿ ಹೇಳಿದ ಗೋಪಿಯಾಗಿದ್ರು. ಮತ್ತೆ ಜಗನ್ನಾಥಪುರಿಯಲ್ಲಿ ಒಂದು ಗಂಗಾಮಾತಾ ಮಠ ಅಂತ ಇದೆ, ಆ ಪರ್ಣಕುಟಿ. ಆ ಗಂಗಾಮಾತಾ ಮಠ, ಆ ಪರ್ಣಕುಟಿಯನ್ನು ಸ್ಥಾಪಿಸಿದವರು ಅನಂತಾಚಾರ್ಯರು. ಆಮೇಲೆ ಇಲ್ಲಿ ಏನು ಅಂದರೆ, ಅವರು ಕೂಡ ಮಂಜರಿ ಅಂತಂದ್ರೆ ಈ ಗೋಪಿಯಕರಿಗೆ ಸಹಾಯ ಮಾಡೋ ಚಿಕ್ಕ ಚಿಕ್ಕ ಮಕ್ಕಳು, ಅಂದ್ರೆ ಚಿಕ್ಕ ಚಿಕ್ಕ ಹುಡುಗಿಯರು, ಅದು ಅವರು ಮಂಜರಿ ಆಗಿದ್ರು. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವರೆಲ್ಲ ಅಸೋಸಿಯೇಟ್ಸ್ ಆಫ್ ಕೃಷ್ಣ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅಸೋಸಿಯೇಟ್ಸು. ಇಲ್ಲಿ ಲಕ್ಷ್ಮೀಪ್ರಿಯ ಮತ್ತು ಗಂಗಾಮಾತಾ ಅಂತ ಇಬ್ರು ಶಿಷ್ಯರು. ಅವರು ಕೂಡ ಹರಿದಾಸರಿಗೆ ಇಬ್ರು ಶಿಷ್ಯರಿದ್ರು. ಅವರ ಶಿಷ್ಯೆ ಹರಿದಾಸರಿಗೆ ಯಾರು? ಲಕ್ಷ್ಮೀಪ್ರಿಯ ಮತ್ತು ಗಂಗಾಮಾತಾ ಅಂತ ಅವರ ಸೋದರತ್ತೆ ಇದ್ರು. 2 ಜನ ಶಿಷ್ಯಂದ್ರಿದ್ರು. ಈ ಗಂಗಾಮಾತಾ ಏನ್ ಮಾಡಿದ್ರು ಅಂದ್ರೆ, ಅವರು ರಾಜನ ಮಗಳು ಗಂಗಾಮಾತಾ. ಅವಳು ರಸಿಕರಾಯ ಅಂತ ಒಂದು ದೇವತಾ ಮೂರ್ತಿ ತಂದ್ಲು ಭಗವಂತನದು. ಜೈಪುರದಿಂದ ತಂದು ಕೃಷ್ಣ ಮಿಶ್ರಾ ಅಂತ ಒಬ್ಬರ ಹತ್ರ ತಂದು ಜಗನ್ನಾಥಪುರಿಯಲ್ಲಿ ಸಾರ್ವಭೌಮರ ಮನೆಯಲ್ಲಿ ಸ್ಥಾಪನೆ ಮಾಡಿದ್ರು. ನಾವು ನೋಡಿದ್ದೇವೆ ಜಗನ್ನಾಥಪುರಿ ಸಾರ್ವಭೌಮನ ಮನೆ, ನೀವು ಹೋಗಿದ್ದವ್ರು ನೋಡಿರ್ಬೋದು. ಅಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯ ಮನೆಯಲ್ಲಿ ಅಲ್ಲಿ ಏನಿದೆ ಅಂತಂದ್ರೆ, ಆ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಆತ್ಮಾರಾಮ ಶ್ಲೋಕವನ್ನು ಹೇಳಿದ್ದಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅಲ್ವಾ? ಅಲ್ಲಿ ಏನಿದೆ, ಆಮೇಲೆ ಅಲ್ಲಿ ಈ ಒಂದು ದೇವರತಾ ಮೂರ್ತಿಯೂ ಇದೆಯಂತೆ. ಯಾವುದು ಹೇಳಿ? ರಸಿಕರಾಯ ಅನ್ನುವ ದೇವತಾ ಮೂರ್ತಿಯನ್ನು ಅಲ್ಲಿ ಇದೆ. ಅದನ್ನ ಕುಟೀರದಲ್ಲಿ ಇದೆ. ಎಲ್ಲಿ? ಗಂಗಾಮಾತಾ ಮಠ ಕುಟೀರದಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಮಾತಾ ಕುಟೀರದೊಳಗೆ ಈ ಒಂದು ದೇವತಾ ಮೂರ್ತಿಯನ್ನು ಇಟ್ಟಿದ್ದಾರೆ. ಆಮೇಲೆ ಬೇರೆ ಎಲ್ಲ ಇದೇ ಮನೆಯಲ್ಲಿಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಇದನ್ನ ಶ್ಲೋಕ ಹೇಳಿದ್ದಾರೆ, ಆತ್ಮಾರಾಮ ಶ್ಲೋಕ. ಅವರಿಗೆ ಷಡ್ಭುಜ ತೋರಿಸಿರೋದು ಎಲ್ಲ ಇದೆ. ಸೊ ಹಾಗಾಗಿ ಇಲ್ಲಿ ಅವರು ಅನಂತಾಚಾರ್ಯರ ಪೀಳಿಗೆಯನ್ನು ಹೇಳ್ತಾ ಇದ್ದಾರೆ. ವನಮಾಲಿ ಅವರ ಶಿಷ್ಯರು 5ನೇ ಪೀಳಿಗೆಯಲ್ಲಿ. ಅಂದ್ರೆ ಅವರ ಶಿಷ್ಯರುಗಳನ್ನೆಲ್ಲ ಹೆಸರು ಹೇಳ್ತಾ ಇದ್ದಾರೆ. ಅವರಿಗೆ ಹರಿದಾಸರು ಶಿಷ್ಯರು, ವನಮಾಲಿ ಶಿಷ್ಯರು, ಆಮೇಲೆ ಭಗವಾನ್ ದಾಸರು ಅವರ ಶಿಷ್ಯರು 6ನೇ ತಲೆಮಾರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೊನೆಯಲ್ಲಿ ಇಲ್ಲಿ ಆಚಾರ್ಯರು ಯಾರು ಬರ್ತಾರೆ? ನರೋತ್ತಮ ದಾಸ ಥಾಕೂರರು ಕೂಡ ಅನಂತಾಚಾರ್ಯರ 10ನೇ ತಲೆಮಾರಿನಲ್ಲಿ ಅವರು ಪೀತಾಂಬರ ದಾಸ ಅನಂತಾಚಾರ್ಯ ಶಿಷ್ಯರು. ಸೊ 9ನೇ ತಲೆಮಾರಿನಲ್ಲಿ ನರೋತ್ತಮ ದಾಸ ಥಾಕೂರ್, ನಾವು ಅವರ ಹೆಸರು ಕೇಳಿದ್ದೇವೆ. ನರೋತ್ತಮ ದಾಸರು ಎಷ್ಟೋ ಹಾಡುಗಳು ಕೇಳಿದ್ದೇವೆ. ಸೊ ಹಾಗಾಗಿ 12ನೇ ತಲೆಮಾರಿನಲ್ಲಿ ಒಬ್ಬರು ಶ್ರೀ ಅನಂತಾಚಾರ್ಯ ಶಿಷ್ಯರಾಗಿ ಬಂದು ಪ್ರಸ್ತುತ ಗಂಗಾಮಾತಾ ಪರ್ಣಕುಟೀರದ ಮೇಲ್ವಿಚಾರಕರಾಗಿ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಈಗ ಈ ವಾರದಲ್ಲಿ ನನಗೆ ಓದಲಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ಮುಖ್ಯಸ್ಥರಾದ ನಾಮನಿಷ್ಠ ಪ್ರಭುಜರಿಗೆ ಅನಂತ ವಂದನೆಗಳು. ಹಾಗೂ ನಿಮ್ಮೆಲ್ಲರಿಗೂ ಕೂಡ ತರಗತಿಯಲ್ಲಿ ಬಂದು ಕೇಳಿದ್ದಕ್ಕೆ ಅನಂತ ವಂದನೆಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಡಿ.